BSFನಲ್ಲಿ ಸರಿಸುಮಾರು 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿ ನಮ್ಮ ಊರಿಗೆ ಬಂದಿರುವಂತಹ ಓರ್ವ ಯೋಧನ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಡುವಂತಹ ಪ್ರಯತ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನಿಡ್ಪಳ್ಳಿ ಗ್ರಾಮದ ಪಳಂಬೆಯ ಸುಂದರ ಪೂಜಾರಿ ಅವರು 34 ವರ್ಷಗಳ ಕಾಲ ರಾಷ್ಟ್ರೀಯ ಗಡಿ ಭದ್ರತಾ ಪಡೆಯಲ್ಲಿ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSFನಲ್ಲಿ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ್ದಾರೆ. ಆ ಹುಟ್ಟೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಕೂಡ ಅವರ ಹಿತೈಷಿಗಳು, ಆಪ್ತರು, ನೆಂಟರಿಷ್ಟರು, ಬಂಧು ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಅಭೂತಪೂರ್ವವಾದ ಸ್ವಾಗತವನ್ನು ಕೂಡ ಅವರಿಗೆ ಕೋರಿದ್ದಾರೆ. ಈ 34 ವರ್ಷಗಳ ಸೇವಾವಧಿ ಅವರ ಅನುಭವ ಹೇಗಿತ್ತು ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವರಿಂದಲೇ ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನ ಹೇಳ್ತಾ ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೆಯದಾಗಿ ತಮಗೆ ಅಭಿನಂದನೆಗಳನ್ನ ಜೊತೆಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ದೇಶವನ್ನ ಕಾಯುವಂತಹ ಒಂದು ಅಪ್ರತಿಮ ಕೆಲಸವನ್ನ ಮಾಡಿದ್ದೀರಿ. ಆ ನಿಟ್ಟಿನಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ಹೇಗೆ ಅನಿಸ್ತಾ ಇದೆ ಈಗ ನಿವೃತ್ತಿ ಹೊಂದಿ ಬಂದಿದ್ದೀರಿ? ಬಹಳ ಖುಷಿ. ಎಲ್ಲ ಸುದ್ದಿ ಮಾಧ್ಯಮಕ್ಕೂ ನನ್ನ ಹೃದಯ ತುಂಬ ಶುಭಾಶಯಗಳು. ಇವತ್ತು ನನ್ನ ಪರಿಚಯ ನೀವು ಸಮಾಜಕ್ಕೆ ಮಾಡ್ತಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಓಕೆ, ತಮ್ಮಂತಹ ವೀರ ಯೋಧರನ್ನ ಪರಿಚಯ ಮಾಡುವಂಥದ್ದು ನಮಗೆ ಯಾವತ್ತಿಗೂ ಒಂದು ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನ ಹೇಳ್ತಾ ಈಗ ನಿಮ್ಮ ಬಗ್ಗೆ ಒಂದಷ್ಟು ತಿಳಿಯುವಂತ ಒಂದು ಪ್ರಯತ್ನವನ್ನ ಮಾಡೋಣ ಅನ್ನುವಂಥದ್ದು. ಸೊ ಸುಂದರ ಪೂಜಾರಿ ಅವರು ಮೂಲತಃ ಎಲ್ಲಿನವರು, ತಮ್ಮ ಬಾಲ್ಯ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ? ನಾನು ಪುತ್ತೂರು ತಾಲೂಕು ಕೊಡಿಪಾಡಿ ಗ್ರಾಮದ ಪಲ್ಲತಾರು ಎಂಬಲ್ಲಿ ದಿವಂಗತ ಲಿಂಗಪ್ಪ ಪೂಜಾರಿ ಮತ್ತು ಶ್ರೀಮತಿ ಕಮಲ ಅವರ 3ನೇ ಮಗನಾಗಿ ಜನಿಸಿದ್ದೇನೆ. 1992 ಜನವರಿ 14ರಂದು. ನನ್ನ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರೈಮರಿ ಶಾಲೆ ಮೂರಾದಲ್ಲಿ ಮಾಡಿ ನಂತರ ಮುಂದಿನ ವಿದ್ಯಾಭ್ಯಾಸವನ್ನು ಸರ್ಕಾರಿ ಜೂನಿಯರ್ ಕಾಲೇಜ್ ಕೊಂಬೇಟಿನಲ್ಲಿ ಮಾಡಿರ್ತೇನೆ. ಕೊಂಬೇಟಿನ ವಿದ್ಯಾಭ್ಯಾಸ PU ಮಾಡಲೆ 10th ಆಗುವಾಗಲೇ 10th ಮಾಡಿದ್ರು. 1 ವರ್ಷದ ನಂತರ ನನಗೆ BSF ಪೇಪರ್ ಅಲ್ಲಿ ನೋಡಿದೆ. ಶನಿವಾರ ನೋಡಿದಾಗ ಸಂಡೇ ಮಂಗಲ ಸ್ಟೇಡಿಯಂ ಅಲ್ಲಿ ರ್ಯಾಲಿ ಉಂಟು. ಈ ಫೌಜ್ ಯಾವ್ದಂತ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಫೌಜಿಗೆ ಹೋಗುವ ಉದ್ಯೋಗ ಬೇಕು. ಯಾಕಂದ್ರೆ ಬಡತನದಲ್ಲಿ ಬೆಳೆದವನು ಉದ್ಯೋಗ. ಅಲ್ಲಿಗೆ ಹೋದಾಗ ಸೀದಾ ಬೆಳಿಗ್ಗೆ ಎದ್ದು ಬಸ್ಸಲ್ಲಿ ಹೋದೆ. ಹೋಗ ಮಂಗಲ ಸ್ಟೇಡಿಯಂ ಅಲ್ಲಿ ನಿಂತು ಲೈನ್ ಅಲ್ಲಿ ಎಲ್ಲ ನೋಡಿದಾಗ ಲೈನ್ ಉಂಟು. ನಾನು ಒಟ್ಟಿಗೆ ಸೇರಿದೆ. ಡಾಕ್ಯುಮೆಂಟ್ ಫೋಟೋ, ಒಂದು 10th ಮಾರ್ಕ್ ಶೀಟ್, ಮತ್ತೊಂದು ಅದೇ ಮಾರ್ಕ್ ಶೀಟ್ ಮತ್ತೆ 10th 3 ಫೋಟೋ ತಗೊಂಡು ಹೋಗಿದ್ದು. ಒಂದು ಕ್ಯುಮ್ಯುಲೇಟಿವ್ ಸರ್ಟಿಫಿಕೇಟ್ ಇತ್ತು, ಅದೊಂದಿತ್ತು. 3 ತಗೊಂಡು ಹೋಗಿ ಲೈನ್ ಅಲ್ಲಿ ನಿಂತೆ. ಪೊಲೀಸ್ನವರು, ಆರ್ಮಿ ಅವರೆಲ್ಲ ಇದ್ರು. BSF ನಲ್ಲಿ ಆರ್ಮಿ ಅಂದ್ರೆ BSF ನಮ್ಗೂ ಗೊತ್ತಿಲ್ಲ. BSF ಏನು, ಆರ್ಮಿ ಏನು ಗೊತ್ತಿಲ್ಲ. ಅದು ಹೋಗ ಅಲ್ಲಿ ಲೈನ್ ಅಲ್ಲಿ ನಿಂತು ಆಗ ಎಲ್ಲ ಹೈಟ್ ಎಲ್ಲ ಮೊದಲು ಚೆಕ್ ಮಾಡಿದ್ರು. ಮಂಗಳ ಕಂಪೌಂಡ್ ನಾವು ಕ್ಯಾಂಪ್ ಒಳಗಡೆ ಬಿಟ್ರು. ಮತ್ತೆ ಒಳಗಡೆ ಹೋದ ಕೂಡಲೇ ನಮ್ದು ಡ್ರೆಸ್ ಪ್ಯಾಂಟ್ ಮತ್ತೆ ಶರ್ಟ್ ಹಾಕೊಂಡು ಹೋಗಿದ್ದೆ. ಮೊದಲ ಡ್ರೆಸ್ ತೆಗೀರಿ, ಈಗ ನಿಮ್ಗೆ ರನ್ನಿಂಗ್ ಅಂತ ಹೇಳಿದ್ರು. ರನ್ನಿಂಗ್ ಅಂತ ಒಳಗೆ ಹೈಟ್ ನೋಡಿದ ಕೂಡಲೇ ಖುಷಿ ಆಯ್ತು. ನಾವು ಸಿಲೆಕ್ಷನ್ ಆದ್ರೆ ಅಂತ ಫಸ್ಟ್ ಒಳಗೆ ಏನು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಹೋದ ಕೂಡಲೇ ರನ್ನಿಂಗ್ ಆಯ್ತು. ರನ್ನಿಂಗ್ ಎಲ್ಲ ಕಲಿಸಿದ್ರು. ಎಲ್ಲ ಒಟ್ಟಿಗೆ ಸೇರಿ ಒಂದು 500 ಮಂದಿ ಇದ್ರು ರನ್ನಿಂಗ್ ಮಾಡಾಗ. ರನ್ನಿಂಗ್ ಆದ ಕೂಡಲೇ ನಾವು ಅದಾಗ ಬಂದು ರನ್ನಿಂಗ್ ಎಲ್ಲ ಪಾಸ್ ಆಯ್ತು. ಹಾಗೆ ಒಳ್ಳೆ ನಿಮ್ಮದು ಮೆಡಿಕಲ್ ಆದ್ರೆ ಬಟ್ಟೆ ಎಲ್ಲ ತೆಗೆದು ಮೆಡಿಕಲ್ ಆಯ್ತು. ಮತ್ತೆ ಹೇಳಿದ್ರು ನಿಮ್ದು ರಿಟರ್ನ್ ಟೆಸ್ಟ್ ಏನೆಲ್ಲ ಉಂಟು ಗೊತ್ತಿಲ್ಲ. ಎಕ್ಸಾಮ್ ಒಂದೇ ದಿವಸ ಅದು ಮುಗಿಯಿತು. ಮತ್ತೆ ಸಾಯಂಕಾಲ ಎಲ್ಲ ಮುಗಿದಾಗ ರೊಟೀನ್ ಎಲ್ಲ ಒಂದು 500 ಮಂದಿದಾಗ ಸಾಯಂಕಾಲ 5-6:30 ಗಂಟೆ ಆಯ್ತು. 6:30 ಗಂಟೆಗೆ ನಮ್ಗೆ ಈಗ ಇಷ್ಟೆಲ್ಲ ಮಂದಿ ಅಲ್ಲ ಬೇರೆ ಬೇರೆ ಮಾಡಿ ನಿಮ್ಗೆ ಈಗ ಇದು ಕಾಲ್ ಲೆಟರ್ ಸಿಗ್ತದೆ, ಇಲ್ಲಿ ಕೂತ್ಕೊಳ್ಳಿ ಬೇರೆ ಅಲ್ಲಿ ಬಾರಿ ಸೈಡಲ್ಲಿ ಕೂರಿಸಿದ್ರು. ನಂತರ ಅಲ್ಲಿಂದ ಒಂದು ಕಾಲ್ ಲೆಟರ್ ಕೊಟ್ರು. 1 ವಾರ ನಿಮ್ಗೆ ಟೈಮ್ ಇದೆ, ನೀವು ಬೆಂಗಳೂರಿಗೆ ಬರಬೇಕು ಟ್ರೈನಿಂಗ್. ಹಣ್ಣೆಲ್ಲ ಬೆಂಗಳೂರಿಗೆ ಹೋಗುದು ಈಗ ಸಮಸ್ಯೆ ಅದೇ ಬಂತು. ಬೆಂಗಳೂರಿಗೆ ಹೋಗ್ಬೇಕು. ಮನಸ್ಸಲ್ಲಿ ಖುಷಿ ಆಗ್ತದೆ, ನಾವು ಫೌಜ್ಗೆ ಭರ್ತಿ ಆಗಿದೆ ಅಂತ. ಅದೊಂದು ಬಾಲ ಸೇರಿದೆ, ಮಿಲಿಟರಿ ಪಕ್ಕ ಇದೆ. ಬೆಂಗಳೂರಿಗೆ 1 ವಾರ. ಬೆಂಗಳೂರು ನೋಡ್ಲಿಲ್ಲ. ನಾವು ಮಂಗಳೂರು ನೋಡಿದ್ದು ಕಷ್ಟ. ಬೆಂಗಳೂರಿಗೆ ಹೋಗ್ಬೇಕು. ಇನ್ನೇನ್ ಮಾಡಿ ಮನೆಗೆ ಬಂದೆ. ಎಲ್ಲ ಕಾಲ್ ಲೆಟರ್ ಕೊಟ್ಟರು. ಒಂದು ನಮ್ಮ ಮಂಗಳೂರಿನವರು ಜಾಸ್ತಿ ಇರ್ಲಿಲ್ಲ, ಬಾಕಿ ಉತ್ತರ ಕರ್ನಾಟಕ ಎಲ್ಲ ಬಂದಿದ್ರು, ಅಲ್ಲಿ ಜಾಸ್ತಿ ಇದ್ರು. ಅಲ್ಲಿ ಬಂದ ಕೂಡಲೇ ಕಾಲ್ ಲೆಟರ್ ಕೊಟ್ರು. ನಾವು ಮನೆಗೆ ಬಂದೆವು. ನಾನು ಬರ್ತೀಯ ಮನೆಯಲ್ಲಿ ತಾಯಿಗೆ ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ. ಎದ್ದು ಬೆಳಿಗ್ಗೆ ತಗೊಂಡು ಯಾರಿಗೂ ಗೊತ್ತಿಲ್ಲ. ನಾವು ಮಂಗಳೂರಿಗೆ ಹೋಗಿದ್ದೆ. ಏನಕ್ಕೆ ಏನಂತ ಅವ್ರು ಯಾರಿಗೂ ಗೊತ್ತಿಲ್ಲ. ಹೇಳಲಿಕ್ಕೆ ಎಲ್ಲಿಲ್ಲ.
ಸಿಕ್ಕಿದ್ದು ಫಸ್ಟ್ ಭರ್ತಿ ಆಯ್ತು. ಕಾಲ್ ಲೆಟರ್ ತಗೊಂಡ್ಬಂದೆ. ನಾನು ಭರ್ತಿ ಆದ್ರೆ ನನಗೆ ಕಾಲ್ ಲೆಟರ್ ಸಿಗಿದೆ. ಏನಂತ ನನ್ನ ನಾವು ಚಿನ್ನಪ್ಪ ಪೂಜಾರಿ ಅಂತ ಅವರು ಆರ್ಮಿಗೆ ಸಿಲೆಕ್ಟ್. ನಾವು ನೋಡೋದು ಇದು BSF ಅಂತ ಹೇಳಿದ್ರು. ಅದು ಬಾರ್ಡರ್ಗೆ ಆಗಿದ್ದು. ಆರ್ಮಿ ಅಂತ BSF ಅಂದ್ರೆ ಏನು ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ. ಪುಸ್ತಕದಲ್ಲಿ ಕೇಳಿದ್ರೆ ಗಡಿ ಭದ್ರತಾ ಪಡೆ ಸೇನೆ ಅಂತ, ಏನು ಗೊತ್ತಿಲ್ಲ, ಅದ್ರ ವಿಷಯ ಗೊತ್ತಿಲ್ಲ. ಇದು BSF, ಅದು ಬಾರ್ಡರ್ ಅಲ್ಲಿ ಗಾಡಿ ಕಾಯ್ಲು. ಒಂದು ಹೆದರಿಕೆ ಏನಾಗ್ತದೆ, ಬಾರ್ಡರ್ ಅಲ್ಲಿ ಹೇಗೆ ಡ್ಯೂಟಿ ಮಾಡೋದು ಮನಸ್ಸಲ್ಲಿ ಕಾಣ್ತಾ ಇದೆ. ಬಾರ್ಡರ್ ಅಲ್ಲಿ ಅಲ್ಲಿ ನಮ್ಮ ಮಿಲಿಟರಿ ಅವರು ಪಾಕಿಸ್ತಾನದವ್ರು ಬಂದ್ರೆ ಹೇಗೆ ನಿಲ್ಬೇಕು ಗೊತ್ತಿಲ್ಲ. ಹಾಗೆ ಮಾಡಿದಾಗ ಸೀದಾ ತೊಂದ್ರೆ ಇಲ್ಲ, ಭರ್ತಿ ಆಗಿದಲ್ಲ ಯಾವ್ದಾದ್ರೇನು. ಆ ದಿವಸ 1 ದಿವಸ ಕಲಿತು, 2 ದಿವಸ ಕಲಿತು, ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. 1 ವಾರದ ಟೈಮ್. 1 ದಿವಸ ರಾತ್ರಿ ಹೋಗ್ಲಿಕ್ಕೆ ನಮ್ಮ ಹತ್ತಿರದವ್ರ ಒಂದು 500 ರೂಪಾಯಿ ತಗೊಂಡು ಹಣ ಇರ್ಲಿಲ್ಲ. ಬೆಂಗಳೂರಿಗೆ ನನ್ನ ಅಣ್ಣನೊಟ್ಟಿಗೆ ನಾನು ಹೋದೆ. ಬೆಂಗಳೂರಿಗೆ ಬೆಳಂಕ ಕ್ಯಾಂಪಲ್ಲಿ ಹೋದ ಕೂಡಲೇ ಅಲ್ಲಿ ಪೂರ ಯಲಹಂಕ ಬೆಸ್ಟ್ BSF ಉಂಟು. ಅಲ್ಲಿ ಹೋದ ಕೂಡಲೇ ಎಲ್ಲ ಟ್ರೈನಿಂಗ್ಗೆ ಹೋಗು ಕ್ಯಾಂಪಸ್ ಒಳಗಡೆ ಎಲ್ಲ ಕಾಲ್ ಲೆಟರ್ದೆಲ್ಲ ನೋಡಿ ಒಳಗೆ ಬಿಟ್ರು. ಒಳಗಡೆ ಹೋದಾಗ ನಮ್ಮದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕೂದಲು. ಮೊದಲು ನಾವು ಕಟ್ಟಿಂಗ್ ಮಾಡ್ಲಿಕ್ಕೆ ಹೋಗೋ ಬಿಡುದು ನನ್ನ ತಲೆ ಕೂದಲು ತೆಗಿಬಾರ್ದು, ಉದ್ದ ಬೇಕು. ತಂದೆ ಕರ್ಕೊಂಡು ಹೋದಾಗ್ಲಿ ಅವ್ರ ನಮ್ಮ ಕೂದಲು ಸ್ವಲ್ಪ ಉದ್ದ ಇರಲಿ. ಅವ್ರಿಗೆ ತಂದೆ ಬಡತನ ಅವ್ರಿಗೆ ಗೊತ್ತು. ನಾವು ಸಣ್ಣದು ಮಾಡಿದ್ರೆ ಜಾಸ್ತಿ ದಿನ ಬರ್ಬೋದು. 1 ತಿಂಗಳು ಬೆಳಿಲಿಕ್ಕೆ ಬಿಟ್ರೆ ಜಾಸ್ತಿ ಟೈಮ್ ಬೇಕು. ಅವ್ರು ಸೈಡ್ ಎಲ್ಲ ಕಟ್ ಮಾಡಿ ಅಂತ ನಮ್ಗೆ ಹೇಳ್ತು ಬೇಡ, ನಾವೆಲ್ಲ ಸ್ವಲ್ಪ ಉದ್ದ ಇರ್ಲಿ ನಂದು ಕೂದಲು ಅಂತ. ಬೇಡ ಅಂತೇಳಿ ಅವ್ರದ್ದು ಎದ್ದು ನಡೀತದ ಜೀವನ ನಡೀತಿತ್ತು. ಈಗ 1 ವರ್ಷ ಅಲ್ಲೇ ಹೋದ ಕೂಡಲೇ ಎಲ್ಲ ನಮ್ದು ಪುನಃ ಮೆಡಿಕಲ್ ಪೂರ ಕಂಪ್ಯೂಟರ್ ಇಲ್ಲಿ ಇಲ್ಲಿ ನಮ್ದು ಇಲ್ಲ ಆಗಿತ್ತಲ್ಲ ಮಂಗಳೂರಲ್ಲಿ, ಅದೇ ತರ ಪುನಃ ಟೆಸ್ಟ್ ಉಂಟು ಎಲ್ಲ ಅಲ್ಲಾಗಿ. ಮತ್ತೆ ಆಗಸ್ಟ್ 12ಕ್ಕೆ ಇಲ್ಲಿ ಮಂಗಳೂರಲ್ಲಿ ಸೆಲೆಕ್ಷನ್ ಆಗಿದೆ. 18ಕ್ಕೆ ಬೆಂಗಳೂರಿಗೆ ಹೋದೆ. 6 ದಿವಸದಲ್ಲಿ ಬೆಂಗಳೂರು ಹೋದಾಗ ಪುನಃ ಅಲ್ಲಿ ಮೆಡಿಕಲ್ ಎಲ್ಲ ಆಯ್ತು. ಮತ್ತೆ ಎಲ್ಲ ಲೈನಲ್ಲಿ ನಿಲ್ಸಿದ್ರು. ಮತ್ತೆ ನಮ್ಮದು ಹೇಳಿದ್ರು, ಈಗ ನಿಮ್ಮದು ಕಟ್ಟಿಂಗ್ ಮಾಡಿದ್ರು. ಕಟ್ಟಿಂಗ್ ನಮ್ದು ಉದ್ದದ ನಮ್ದು ಇಷ್ಟೆಲ್ಲ ತೆಗೆದ್ರು ಕೂದಲೆಲ್ಲ. ಮಿಲಿಟರಿಯಲ್ಲಿ ಹೇಳ್ತಾರೆ ಮೆಸ್ಟಿನ್ ಕಟ್ ಅಂತ ಹೇಳಿ. ಇಷ್ಟಿಷ್ಟು ಸಣ್ಣ ಕೂದಲು 0 ಕಟ್ಟಿಂಗ್ ಇದೇ ತರ. ಅದು ಮೇಲೆ ಎಲ್ಲ ಕೂದಲು ಉಂಟು, ಸೈಡ್ ಎಲ್ಲ 0. ನಮ್ಮ ತಲೆ ನಮ್ಗೆ ಕಾಣೋದಿಲ್ಲ. ಅವನ ನೋಡಿದ್ರೆ ನಾವೇನ ಹಸಿ ಆಗ್ತೇವೆ ನೋಡ್ಲಿಕ್ಕೆ. ಒಂದಾಗೂ ಬರ್ತಿತ್ತು ಅವನ ತಲೆ ನೋಡ ಅಂತ. ಪುನಃ ನಮ್ಮ ತಲೆ ನೋಡ್ರೆ ನಮ್ಗೆ ಮತ್ತೆ ಸೀಸೆ ಕನ್ನಡಿಯಲ್ಲಿ ನೋಡಿದಾಗ ಗೊತ್ತಾಯ್ತು ನಮ್ದು ಈ ತರ ಆಗಿದೆ ಅಂತ. ಮತ್ತೆಲ್ಲ ಆಯ್ತು, ನಮ್ಮ ನಂಬರ್ ಎಲ್ಲ ಸಿಕ್ಕಿತು. ನಮ್ಗೆ ಮೊದಲು ಹಿಂದಿ ಗೊತ್ತಿಲ್ಲ ಯಾರಿಗೂ. ಮೊದಲೇ ಅಷ್ಟೇ ಮಾಸ್ಟರ್ ಎಷ್ಟು ಮನೆಯಲ್ಲಿ ಕಲ್ತು ನಮ್ಗೆ ಕಲಿಸ್ತಿದ್ರು. ಮೂರದಲ್ಲ ಒಬ್ಬ ಪ್ರಭಾಕರ್ ಮಾಸ್ಟರ್ ಅಂತ ಇದ್ರು. ಅವ್ರಿಗೆ ಇರ್ಲಿಕ್ಕಿಲ್ಲ, ಅವ್ರು ನೆನೆಸ್ತೇನೆ ಈಗ. ಅವ್ರು ನಮ್ಗೆ ಕನ್ನಡದಲ್ಲಿ ಈಗ ಕನ್ನಡ ಮಾತಾಡುವವರು ಹಿಂದಿಗೆ ಮನೆಯಲ್ಲಿ ಓದಿ ನಂತರ ನಮ್ಗೆ ಕ್ಲಾಸ್ ಮಾಡ್ತಿದ್ರು. ನಂತರ ಕಲ್ತಾಗ ಹಿಂದಿ ಆಯ್ದಾಗ ಕೂಡಲೇ 1 ತಿಂಗಳು ನಮ್ಗೆ 3 ತಿಂಗಳು ಹಿಂದಿ ಕಲೀಲಿಕ್ಕೆ ಬಿಟ್ರು. ಮಾತಾಡೋ ಒಟ್ಟಿಗೆ ಇರುವಾಗ ಹಿಂದಿ ಮಾತಾಡಿ ಕಲಿತಾರಲ್ಲ, ಸಣ್ಣ ಏಜಲ್ಲಿ ಬೇಗ ಕ್ಯಾಚ್ ಮಾಡ್ತಾರೆ ಅದನ್ನು. ಮತ್ತೆ 0 ವೀಕ್ ನಮ್ಗೆ ಸ್ಟಾರ್ಟ್ ಆಯ್ತು. 0 ವೀಕ್ ಅಂತ ಹೇಳ್ತಾರೆ 1 ತಿಂಗಳು 4 ವಾರ. ನಂತರ ಟ್ರೈನಿಂಗಿನ ಬಗ್ಗೆ ಇನ್ನೊಂದಷ್ಟು ಕೇಳ್ತೇನೆ. ಅದಕ್ಕಿಂತ ಮುಂಚೆ ಈಗ ನೀವು ಹೇಳಿದ್ರಿ ನಮ್ದು 10th ಆಗಿತ್ತು, ಪೇಪರ್ ಅಲ್ಲಿ ನೋಡಿದೆ, ರ್ಯಾಲಿ ಉಂಟು ಗೊತ್ತಾಯ್ತು, ಸೀದಾ ಬಸ್ ಹತ್ತಿಕೊಂಡು ಹೋದೆ ಅನ್ನುವಂಥದ್ದು. ಸೊ ಆವತ್ತು ನಿಮಗೆ ಒಂದೇ ದಿನದಲ್ಲಿ ಆಯ್ತು ಒಂದೆಲ್ಲ ಪ್ರೊಸೀಜರ್ಗಳು ಸೆಲೆಕ್ಷನ್ ಆಗುವವರೆಗೆ ಸಂಜೆವರೆಗೆ ಆಗಿದೆ. ಅದಕ್ಕಿಂತ ಮುಂಚೆ ಈಗ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು? ಕಷ್ಟ ಇತ್ತು ಅಂತ ಹೇಳಿದ್ರಿ, ಹೇಗೆ ಹೋಗ್ತಾ ಇದ್ರಿ? ಅಂದ್ರೆ 10th ನವರೆಗೆ ಮಾಡಿದ್ದು ಕಷ್ಟ ಆಯ್ತು ಅಂತ ಹೇಳಿ, ಮನೆಯ ಪರಿಸ್ಥಿತಿ, ಹೆತ್ತವರು ಏನ್ ಮಾಡ್ತಾ ಇದ್ರು? ನನ್ನ ತಂದೆ ಕೂಲಿ ಕೆಲಸ ಮಾಡ್ತಿದ್ರು, ತಾಯಿ ಬೀಡಿ ಕಟ್ಟುದು, ಅದೇ ಕೆಲಸ. ಮೊದಲನೇದು ಉದ್ಯೋಗ ಅದೇ. ಸಣ್ಣ ಜೋಪಡಿತನ, ಒಂದು ಮನೆ ಸಣ್ಣದು ಗುಡಿಸಲು, ಹಂಚಿದ ಮನೆ ಹೆಸರಿಗೆ ಮಾತ್ರ. ಮತ್ತೆ ಮಳೆಗಾಲದಲ್ಲೆಲ್ಲ ನೀರು ಒಳಗಡೆ ಅಂತ ತಣ್ಣು ಬರ್ತದಲ್ಲ ನೀರಿನ ಒಂದು ಪಸೆ, ಅದೇ ಬರ್ತಿತ್ತು. ಅದ್ರಲ್ಲೇ ಮಲಗುದು, ಒಂದು ಚಾಪೆ ಎಲ್ಲ ಹಾಕಿದ್ ಮಲಗುದು. ಆ ಕಷ್ಟವನ್ನು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ನೆನೆಸಿದ್ರು ಆ ತರ ಇದ್ದೇವೆ ಅಂತ ನೆನೆಸಿ ಯಾರು ಹೇಳಿದ್ರು ಸಾಧ್ಯ ಇಲ್ಲ. ಅಲ್ಲಿಂದ ಬಡತನದ 3 ವರ್ಷ ಶಾಲೆ, ಮಧ್ಯಾಹ್ನ ಅರ್ಧ ಬೆಂದವನ್ನು ಊಟ ಮಾಡಿ ನಾವು ಶಾಲೆಗೆ ಹೋಗ್ತಿದ್ದೇವೆ. ಕಷ್ಟ ಇತ್ತು. ನಿಮ್ಮ ನನ್ನ ಅಣ್ಣ ತಮ್ಮ 6 ಅಣ್ಣ ತಮ್ಮಂದಿರು, ಒಬ್ಳು ತಂಗಿ. ನನ್ನ ಇಬ್ರು ಅಣ್ಣಂದಿರ ದೊಡ್ಡ. ಒಬ್ಬ ಹೊಸ ಸಮಯದಲ್ಲಿ ಬೊಂಬೆಯಲ್ಲಿ ಇದ್ದವ, ಹೋಟ್ಲಲ್ಲಿ ಇದ್ದ ಕೆಲಸ ಮಾಡ್ತಿದ್ದ. ಮತ್ತೆ ಈಗ ಊರಲ್ಲಿ ಇದ್ದಾನೆ, ಈಗ ಬಂದಿದ್ದಾನೆ. ಮತ್ತೆ ಒಂದು ದೊಡ್ಡ ಅಣ್ಣ ಇಲ್ಲಿಗೆ ಬೊಂಬೆಯಲ್ಲಿ ಹೋಟ್ಲಲ್ಲಿ ಇದ್ದ, ಹೋಟ್ಲ್ ನಡೆಸ್ತಿದ್ದಾನೆ. ಮತ್ತೊಬ್ಬ, ನಾನು ಆರ್ಮಿಯಲ್ಲಿ BSF ಅಲ್ಲ ಅದೇ. ನನ್ನ ಒಬ್ಬ ತಮ್ಮ ಓಡಬಾಯಿ ಗುರೂಜಿ ಮೋಟಾರ್ಸ್ ಅಲ್ಲಿ ಬಸ್ ನಡೆಸ್ತಿದ್ದಾನೆ ಸುಳ್ಯದಲ್ಲಿ, ಮೋಹನ್ ಪೂಜಾರಿ ಅಂತ. ಮತ್ತೆ ನನ್ನ ತಮ್ಮ ಒಬ್ಬ ಇದ್ದಾನೆ ಜಯಕುಮಾರ್ P. ಮತ್ತೆ ಅವಲಿ ಜವಲಿ ಇಬ್ರು, ಜಯಕುಮಾರ್ P, ವಿಜಯಕುಮಾರ್ P ಅಂತ. ಜಯಕುಮಾರ್ ಅವ ಆರ್ಮಿಯಲ್ಲಿ
ಒಂದು 10 ವರ್ಷದ ನಂತರ ಸಿಲೆಕ್ಷನ್ ಆದ ಆರ್ಮಿಗೆ. ಓಕೆ. ನಾವು ಸಿಲೆಕ್ಷನ್ ಆದಮೇಲೆ 22 ವರ್ಷ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿ ಬಂದು ಬ್ಲಿಂಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಓಕೆ. ಬರ್ತಾ ತಮ್ಮ ಇಲ್ಲಿ ಪುತ್ತೂರಲ್ಲಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಓಕೆ. ತಂಗಿಯನ್ನು ಮಂಗಳೂರಲ್ಲಿ ಮದುವೆ ಆಗಿ ಅವರು. ಅಂದ್ರೆ ನೀವು ಕಲಿತಾ ಇದ್ದ ಟೈಮಲ್ಲಿ ಅಥವಾ ನೀವು ಆರ್ಮಿಗೆ ಹೋದಂತ ಟೈಮಲ್ಲಿ ನಿಮ್ಗೆ ಮನೆಯಲ್ಲಿ ಸಪೋರ್ಟ್ ಅಂತ ಬೇರೆ ಇರಲಿ, ತಂದೆ ಮಾತ್ರ ಕೆಲಸ ಮಾತ್ರ. ಮತ್ತೆ ಅಣ್ಣಂದಿರ ಅದೇ ಯಾವಾಗಲೂ ಸಂಬಳ ಎಲ್ಲ ಕಡಿಮೆ. ಬೊಂಬೆಯಲ್ಲಿ ಎಷ್ಟು ಕೊಟ್ಟರೆ ನಮ್ಗೆ ಗೊತ್ತಿಲ್ಲ ಅದೊಂದು ಎಷ್ಟು ಸಂಬಳ ಇತ್ತಂತ. ಅದೇ ಹೋಟ್ಲಲ್ಲಿ ಈಗಲೂ ಕಷ್ಟದ ಜೀವನ. ಅವ್ರು ಹೋಟ್ಲಲ್ಲಿ ಹೇಳಿದ್ದು ಸುಲಭ. ಸೊ ಆ ಒಂದು ಬಡತನದ ಹಿನ್ನೆಲೆಯಲ್ಲೇ 10th ಗೆ ಮುಗಿಸಿ ನೀವು ಕೆಲಸಕ್ಕೆ ಬೇಕು ಅಂತ ಕೆಲಸ ಬೇಕಂತ ಅಲ್ಲಿ ಅದಕ್ಕೆ ಮುಂದಾಗಿದ್ರಿ. ಸೊ ಈಗ ಮನೆಯಲ್ಲಿ ಬಂದು ಹೇಳಿದ್ರಿ, ಆ ಅಮ್ಮ ಏನ್ ಹೇಳಿದ್ರು? ಅಂದ್ರೆ ಆರ್ಮಿ ಅಂತ ಹೇಳಿದ್ರೆ ಅವರಿಗೊಂದು ಭಯ ಇರುತ್ತೆ. ಭಯ ಇತ್ತು. ಎಂತ ಹೇಳುದಂತ ಅವ್ರ ಮಾತಿನ ಮೂಲಕ ಅವ್ರಿಗೂ ಏನ್ ಹೇಳಲಿಲ್ಲ ನನಗೆ. ಆದ್ರೆ 1 ವಾರದ ನಂತರ ಹೋಗುದು ನನ್ನ ಮಗನ ಕಳಿಸ್ಬೇಕಂತ ಬಹಳ ಬೇಸರ ಆಗಿರ್ಬೋದು. ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನು ಡೈರೆಕ್ಟ್ ಆಗಿ ಹೇಳಲಿಲ್ಲ. ಆದ್ರೆ ಊರಿನವ್ರಿಗೆ ಖುಷಿತ್ತು ಅವ್ನು ಮಿಲಿಟರಿಗೆ ಸೇರಿದಂತ. ಹೇಗೆ ಸೇರಿದಂತ ಯಾರಿಗೂ ಗೊತ್ತಿಲ್ಲ. ಬಹುಶಃ ಇವತ್ತು ಅಷ್ಟು ಸುಲಭ ಇಲ್ಲ. ಖಂಡಿತ ಇಲ್ಲ. ಎಕ್ಸಾಮ್ ಒಂದು ದಿನದಲ್ಲಿ ಹೋಗಿ ಸೆಲೆಕ್ಷನ್ ಆಗಿ ಆ ಸಮಯದಲ್ಲಿ ಸಾಧ್ಯ ಇಲ್ಲ. ಬಹುಶಃ ಆ ಸಮಯದಲ್ಲಿ ಫಿಟ್ನೆಸ್ ಬಹಳ ಅಗತ್ಯ ಇತ್ತು. ಬಾಡಿ ಮೇಂಟೆನೆನ್ಸ್ ಬಹಳ ಅಗತ್ಯ ಇತ್ತು. ಮೊದಲಿನ ತರ ಸಣ್ಣ ನಾವಿರುವಾಗ ಬಾಡಿ ಮೇಂಟೆನೆನ್ಸ್ ಏನಾದ್ರು ಕೂಲಿ ಕೆಲಸದ ಅವರ ಬಾಡಿ ಮೇಂಟೆನೆನ್ಸ್ ಇದೆ. ಈಗ ತರ ಆ ತರ ಇಲ್ಲ ಈಗ. ಹೌದು. ಈಗ ಅದಕ್ಕೋಸ್ಕರನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡ್ಬೇಕು. ಪ್ರಾಕ್ಟೀಸ್ ಬಹಳ ಅಗತ್ಯ ಇದೆ. ಖಾಲಿ ನಾನು ಫಿಸಿಕಲ್ ಬಿಟ್ಟು ಮಾಡಿದೆ ಅಂತ ಅವರಿಗೆ ಸ್ಕಿಲ್ ಬೇಕಾಗ್ತದೆ. ಅದಕ್ಕೋಸ್ಕರನೇ ಟ್ರೈನಿಂಗ್ ಕೂಡ ಅಲ್ಲೆಲ್ಲ ಕೋಚಿಂಗ್ ಸೆಂಟರ್ ಉಂಟು. ಮೊದಲ ಕಾಲದ ಏನು ಕೋಚಿಂಗ್ ಇಲ್ಲ. ಬಹುಶಃ ನೀವು ಅಂದ್ಕೊಂಡಿರ್ಲಿಲ್ಲ. ನೀವು ಹೋದಾಗ ಸೆಲೆಕ್ಷನ್ ಆಗ್ತೇನೆ ಗೊತ್ತೇ ಇಲ್ಲ, ಏನಾಗ್ತದೆ ಅಂತ ಗೊತ್ತಿಲ್ಲ. ಓಕೆ. ಉಂಟು ಹೋದ್ರಿ ಸಿಲೆಕ್ಷನ್ ಆಗಿದೆ ಒಂದೇ ದಿನದಲ್ಲಿ. ಬೆಳಗಿಂದ ಸಾಯಂಕಾಲ ಬರುವಾಗ ಕಾಲ್ ಲೆಟರ್ ಬಂದಿದ್ದು ಒಟ್ಟಿಗೆ. ಮತ್ತೆ ತಗೊಂಡು 1 ವಾರ 6 ದಿವಸದಲ್ಲಿ ನಾವು ಬೆಂಗಳೂರು ಮುಟ್ಟಿಯಾಗಿ. ಅಲ್ಲಿಗ ಟ್ರೈನಿಂಗ್ ಇದ್ದು ಹೇಳಿ ಹಿಂದಿ ಗೊತ್ತಿರ್ಲಿಲ್ಲ. ಆ ಕಡೆ ಉತ್ತರ ಭಾರತದವರಿದ್ರು. ಸೊ ಹೇಗೆ ಮ್ಯಾನೇಜ್ ಮಾಡಿದ್ರು? ಎಷ್ಟು ಟೈಮ್ ಇತ್ತು ಟ್ರೈನಿಂಗ್ ನಿಮ್ಗೆ? 9 ತಿಂಗಳು ಟ್ರೈನಿಂಗ್ ಇತ್ತು. ಯಾಕಂದ್ರೆ ನಮ್ಮ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಈ ಒಂದು ಬ್ಯಾಚ್ ಒಟ್ಟಿಗೆ ಅಲ್ಲಿದ್ರು. ಒಂದು 400-500 ಮಂದಿ ಇದ್ರು ಒಟ್ಟಿಗೆ ಕ್ಯಾಂಡಿಡೇಟ್ಸ್ ಇದ್ರು. ಮತ್ತೆ ಒಂದು ಕಡಿಮೆ ನಾರ್ತ್ ಕಡಿಮೆ ಎಲ್ಲ ಅದೇ ನಮ್ಮಂತರಾನೆ. ಅಲ್ಲಿಂದ ಮತ್ತೆ ಸೆಲೆಕ್ಷನ್ ಇತ್ತ? ಇಲ್ಲ ಸೆಲೆಕ್ಟ್ ಆದವರು ಅಲ್ಲ. ಅಂದ್ರೆ ಅವರಿಗೆ ಅದ ತಮಿಳ್ನಾಡು ತಮಿಳು ಮಾತಾಡೋದು, ಅದ ಹಿಂದಿ, ಅದ ತೆಲುಗು, ಅದ ಕನ್ನಡ. ನಮ್ಮಂತವ್ರು ಸಿಕ್ಕಿದೆ ತುಳು. ಎಲ್ಲರೂ ಹುಡುಕುದು. ನಮ್ಮ ಫ್ರೆಂಡ್ಸ್ ಸಿಕ್ಕಿದೆ ತುಳು ಮತ್ತೆ ಹಿಂದಿ ಗೊತ್ತಿಲ್ಲ. ಕನ್ನಡ ಕೆಲವರಿಗೆ ಗೊತ್ತುಂಟು. ನಾರ್ತ್ ಕನ್ನಡ, ಉತ್ತರ ಕರ್ನಾಟಕದ ಉಂಟು. ಆ ಕನ್ನಡ ನಮ್ಮ ಕನ್ನಡ ಸೆಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕನ್ನಡ ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ 9 ತಿಂಗಳು ಟ್ರೈನಿಂಗ್ ಮಾಡಿದೆ. ನಂತರ ಅಲ್ಲೇ ಟ್ರೈನಿಂಗ್ ಮಾಡಿದ ಮೇಲೆ ನಮ್ಗೆ ಪಾಸಿಂಗ್ ಔಟ್ ಆಯ್ತು. ನಮ್ಮ ಫಸ್ಟ್ ಪೋಸ್ಟಿಂಗ್ ಪಂಜಾಬ್, ಫಿರೋಜ್ಪುರ್ಗೆ ಅಲ್ಲಿ ಹೋದ್ವಿ. ಅಲ್ಲಿಂದ 1 ತಿಂಗಳು ಅಲ್ಲಿ ಇದ್ರು. ಮೋಸಮ್ ಸೆಟ್ಗೆ ಆಗಿರೋ. ಯಾಕಂದ್ರೆ ಇಲ್ಲಿದು ಹವಾಮಾನ ಮತ್ತೆ ಪಂಜಾಬಿದ ಹವಾಮಾನ 1 ತಿಂಗಳು ಫ್ರಂಟಿಯರ್ ಅಲ್ಲಿ ಇದ್ದೇವೆ ಅಲ್ಲಿ. ನಂತರ ಅಲ್ಲಿಂದ ನಮಗೆ 135 BSF ಅಲ್ಲಿ ಫಿರೋಜ್ಪುರ್ ಸೆಕ್ಟರ್ನಿಂದ ಯೂನಿಟ್ಗೆ ಕಳಿಸಿದ್ರು. ಯೂನಿಟ್ ಅಲ್ಲಿ ಎಲ್ಲ ಅವರ ಆಫೀಸರ್ಸ್ ಇಂಟರ್ವ್ಯೂ ಎಲ್ಲ ಆಯ್ತು. CO ಸಾಹೇಬ್ ನಂತರ ಕಂಪನಿ ಕಳಿಸಿದ್ರು. ಕಂಪನಿ ಬೇರೆ ಕಂಪನಿ. ನಾವು ಮಂಗಳೂರಿಂದ ನಮ್ಮ ಪುತ್ತೂರು, ಸುಳ್ಯ, ಮಾಡಿಕೆ ಒಂದು 5 ಮಂದಿ ಹೋಗಿದ್ದು ಒಟ್ಟಿಗೆ. ಒಂದು ಆಧಾರದ ವಿಧ 4 ಜನ ಕರ್ನಾಟಕದವರು. ನಮ್ಮ ಪುತ್ತೂರು ಇದೆ ಆಸ್ಪಾಸಿನವರೇ 5 ಮಂದಿ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅಲ್ಲೋದಾಗ ಯೂನಿಟ್ಗೆ ಹೋದಾಗ 5 ಮಂದಿಯನ್ನು 5 ಕಂಪನಿಗೆ ಕಳಿಸಿದ್ರು. ಅಲ್ಲಿ ಪುನಃ ಬೇರೆ ಆಯ್ತು. ಒಟ್ಟಿಗೆ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದಾಗ ಅಲ್ಲೋಗೋ ಬೇರೆ ಆಯ್ತು. ಪುನಃ ಅಂದು ಮನಸ್ಸು ಇಲ್ಲದು ಮನೆದು ಮರ್ತೋಗಿದೆ ಎಲ್ಲ. ಎಷ್ಟು ಟ್ರೈನಿಂಗ್ಸ್ ಅಲ್ಲೇ ನೆನಪು ನಮಗೆ ಯಾವಾಗಲೂ. ಯಾಕಂದ್ರೆ ಮನೆದು ಅಲ್ಲಿ 9 ತಿಂಗಳು ಕಳೆದಾಗ ಅದೊಂದು ರಿಲೇಶನ್ಶಿಪ್ ಬಹಳ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೋಗ ಪುನಃ 5 ಮಂದಿ ಅವರು ಬೇರೆ ಕಂಪನಿ, ಅವ್ರು ಬೇರೆ ಹೋದಾಗ ಬಹಳ ಬೇಸರ ಆಯ್ತು. ತೊಂದಿಲ್ಲ. ಮತ್ತೆ ಸ್ವಲ್ಪ 9 ತಿಂಗಳಲ್ಲಿ ಹಿಂದಿ ಕಲಿಬಹುದು. ಸಣ್ಣ ಏಜ್ ಅಲ್ಲ, ಪಟಪಟ ಕ್ಯಾಚ್ ಆಗಿದೆ. ಎಲ್ಲ ಹಿಂದಿಯಲ್ಲೇ ಮಾತಾಡೋ, ನಾರ್ತ್ ಈಸ್ಟ್ ನವ್ರು ಮಾತಾಡೋ ಆಯ್ತು. ಅದೇ ಮಾತಾಡುವಾಗ ಬರ್ತದೆ. ಬೇಗ ಕ್ಯಾಚ್ ಮಾಡಿದ್ದೇವೆ ನಾವು. ಅಲ್ಲಿಂದ ಮತ್ತೆ ಅಲ್ಲಿ ಯೂನಿಟ್ಗೆ ಬಾರ್ಡರ್ ಅಲ್ಲಿ ಒಂದು ಇಂಟ್ರೋ ಆದ್ಮೇಲೆ ಬಾರ್ಡರ್ ಪಂಜಾಬ್ ಫಿರೋಜ್ಪುರ್ ಉಳ್ಳುಗೆ ಪೋಸ್ಟ್ ಅಂತ ಅಲ್ಲಿತ್ತು. ಅಲ್ಲಿ ಪೋಸ್ಟಿಂಗ್ ಅಲ್ಲಿ ನಿಮ್ಮ ಕೆಲಸ ಏನಿರ್ತಾ ಇತ್ತು ಅಂತ? ಅಲ್ಲಿ ಕೆಲಸ ಅಲ್ಲಿ ಹೋದ ಕೂಡಲೇ ನಮ್ಗೆ ರಾತ್ರಿ ಡ್ಯೂಟಿ ಉಂಟು. ರಾತ್ರಿ ಡೇ ನೈಟ್ ಡ್ಯೂಟಿ. ಪಾಕಿಸ್ತಾನ ಶಿಫ್ಟ್ ವೈಸ್ ಅವತಾರ 3 ಶಿಫ್ಟ್ ಇತ್ತು. ಬೆಳಿಗ್ಗೆ ನಾವು OP ಅಂತ ಹೇಳಿದ್ರೆ ಒಬ್ಸರ್ವೇಷನ್ ಡ್ಯೂಟಿಗೆ ಹೋದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಒಬ್ರು, ಇಬ್ಬರಿಬ್ರು ಇರ್ತಾರೆ ಜೋಡಿ ಒಟ್ಟಿಗೆ. ಮತ್ತೆ ಮಧ್ಯಾಹ್ನ ಅಂತ ಇಬ್ರು. ಅವ್ರದ್ದು ಬೆಳಿಗ್ಗೆ 6ರಿಂದ 12, 12ರಿಂದ 6 ಗಂಟೆ. 6 ಗಂಟೆಗೆ 4 ಸಿಸ್ಟಮ್ ಇತ್ತು. 3 ಮಂದಿ ಒಟ್ಟಿಗೆ ಬರ್ತೇವೆ. ಒಟ್ಟಿಗೆ ಕ್ಯಾಂಪ್ ಅಲ್ಲಿ ಇದ್ದವರು ಬಂದವರು ಅಲ್ಲೇ ಮಲಗು. 6ರಿಂದ 12 ಗಂಟೆಗೆ 9 ಗಂಟೆಗೂ ಒಟ್ಟಿಗೆ ಇರ್ತೇವೆ ಮಾತಾಡಿಕೊಂಡು. ಏನು ಮಲಗಲಿಕ್ಕೆಲ್ಲ. 9 ಗಂಟೆ ನಮ್ಗೆ ಡ್ಯೂಟಿ ಸ್ಟಾರ್ಟ್ ಆಗ್ತಿತ್ತು. 9ರಿಂದ 12, 12ರಿಂದ 3, 3ರಿಂದ 6 3 ಶಿಫ್ಟ್ ಅಲ್ಲಿ. ಬೆಳಿಗ್ಗೆ 6 ಗಂಟೆ ಕೂಡ ಚೇಂಜ್ ಆಗ್ತದಲ್ಲ, OP ಅವ್ರು ಬರ್ತಾರೆ. ಆ ಡ್ಯೂಟಿ ಮತ್ತೆ ರಾತ್ರಿ ಫೆನ್ಸಿಂಗ್ ಅಲ್ಲಿ ಫ್ಲಾಡ್ ಲೈಟ್ ಎಲ್ಲ ಉಂಟು. ಅಲ್ಲಿ ಫೆನ್ಸಿಂಗ್ ಹಚ್ಚಿದ್ದಾರೆ. ಅದರಲ್ಲಿ ಮೂವ್ಮೆಂಟ್ ಎಲ್ಲ ತಾರ್ಬಂದಿ ಪಾಕಿಸ್ತಾನ ಬೇಲಿ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ. ಪಾಕಿಸ್ತಾನ ಇರ್ಲಿ, ನಮ್ಮ ಇಂಡಿಯಾದ ಬಾರ್ಡರ್ ಸೆಂಟ್ರಲ್ಲಿ 150 ಮೀಟರ್ ಒಳಗಡೆ
ತಂತಿ ಬೇಲಿ ಉಂಟು, ಅಲ್ಲಿ ಲೈಟ್ ಉಂಟು, ಪ್ಲಾಟ್ ಲೈಟ್ ಎಲ್ಲ ಹಾಕಿದ್ದಾರೆ ಬಾರ್ಡ್ರಿಗೆ. ಆದ್ರೂ ಆ ತರ ಸರ್ಕಂಡ ಡ್ಯೂಟಿ ಅಲ್ಲೇ ಮಲಗುದು, ಅಲ್ಲೇ ಇರೋದು. ಕೆಲವು ಸಲ ಊಟ ಕೆಲವು ತಗೊಂಡೋಗಿ ಅಲ್ಲೇ ಮಾಡ್ತಿದ್ದೆವು. ಕೆಲವು ಸರಿ ಆರ್ಡರ್ ಇರ್ಲಿಲ್ಲ ನಾವು, ಆದ್ರೆ ಕದ್ದು ಮುಚ್ಚಿ ಅಲ್ಲೇ ಹೋಗಿ ಊಟ ಮಾಡುದು. ಯಾಕಂದ್ರೆ 5 ಗಂಟೆಗೆ ಇಷ್ಟ ತನಕ ಊಟ ಮಾಡ್ಬೇಕು, ಬೆಳಿಗ್ಗೆ ತನಕ ಇರ್ಬೇಕು ಅಲ್ಲಿ. ಕೆಲವರು ಟಿಫಿನ್ ಅಲ್ಲೇ ತಗೊಂಡೋಗಿ ಅಲ್ಲೇ ಊಟ ಮಾಡಿ 9 ಗಂಟೆ ನಂತರ ಡ್ಯೂಟಿ ಸ್ಟಾರ್ಟ್ ಮಾಡ್ತಿದ್ದೆವು. ಅಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲೇ ರಾತ್ರಿ ಚೆಕಿಂಗ್ ಎಲ್ಲ ಬರ್ತಿದ್ರು, ಆಫೀಸರ್ ಬರ್ತಿದ್ರು. ಮಲಗಲಿಕ್ಕಿಲ್ಲ, ಯಾಕಂದ್ರೆ ನಮ್ಮನ್ನು ನಂಬಿ ನಮ್ಮೊಟ್ಟಿಗೆ ಇಬ್ರು ಮಲಗಿದ್ದಾರೆ. ಅವರಿಬ್ಬರ ಒಟ್ಟಿಗೆ ಸೇರಿ ಪೂರ ದೇಶ ಮಲಗಿದೆ. ಮಲಗಲಿಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಬಂದೂಕು ಉಂಟು. ಏನ್ ನಾವು ಮಲಗಿದೆ ತೊಂದ್ರೆ ಇಲ್ಲ, ಒಬ್ಬ ಮಲಗಿದೆ, ಆ ಬಂದೂಕು ತಗೊಂಡು ಹೋದ್ರೆ ನಾವು ಎಲ್ಲ ಮುಗ್ದಾಗ್ಲಿ. ಆ ಬಂದೂಕಿಂದ ನಮ್ಮ ಇಬ್ರು ಈ ಮಲಗಿದೆ, ಇವರು ಸತ್ತೋಗ್ಬೋದು. ಮತ್ತೆ ಆ ಕಡೆ ನಮ್ಮ ಹಿಂದೂ ಕಡೆ 300 ಮೀಟರ್ ದೂರದಲ್ಲಿ ಇತ್ತು ಒಂದು ಡ್ಯೂಟಿ. ಅವ್ರದ್ದು ಇಲ್ಲಿ ಎಲ್ಲ ಜೀವ ಹೋಗ್ತಿದ್ದಾರೆ, ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭ ಏನಿತ್ತಂದ್ರೆ, ಯಾಕಂದ್ರೆ ಕೇರ್ಫುಲ್ ಇರ್ಲೇಬೇಕು, ಅಲ್ಲಿ ಜವಾಬ್ದಾರಿ ಇರ್ಬೇಕು. ಜವಾಬ್ದಾರಿ ಖಂಡಿತ ಬರ್ತದೆ, ಯಾಕಂದ್ರೆ ಮಲಗ ಸಾಧ್ಯವಿಲ್ಲ ಅದು. ಅವನಿಗೆ ಅವನದು ಹೆದರಿಕೆ ಆಗ್ತದೆ, ಅಲ್ಲಿ ಎದುರುಗಡೆಯಿಂದ ಯಾರ್ದು ಬಂದ್ರೆ ಮಲಗೋ ಸಾಧ್ಯವೇ ಇಲ್ಲ. ಓಕೆ, ಅಂದ್ರೆ ನೀವು ಡ್ಯೂಟಿ ಮಾಡ್ತಾ ಇರುವಂತ ಟೈಮಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ, ಅಂದ್ರೆ ಸ್ವಲ್ಪ ಆತಂಕ, ಅಂತ ಸಿಚುವೇಶನ್ ನಿಮ್ಗೆ ಫೇಸ್ ಆಗಿದೆ ನಿಮಗೆ? ಇಲ್ಲ ಆ ತರ ಆ ಸಮಯದಲ್ಲಿ ಇಲ್ಲ. ಅದು ಬಹಳ ಕಡಿಮೆ. ಆ ಕಡೆನ ಅವ್ರು ಕಡಿಮೆ ದೂರದಲ್ಲೇ ಇದ್ರು, ಖೇತಿವಾಡಿ ಎಲ್ಲ ಕಡಿಮೆ ಇತ್ತು, ಮೂವ್ಮೆಂಟ್ ಎಲ್ಲ ಕಡಿಮೆ, ಜನಸಂಖ್ಯೆ ಕಡಿಮೆ. ಪಾಕಿಸ್ತಾನದವ್ರು ಕಡಿಮೆ, ನಮ್ದು ಕಡಿಮೆ. ಅವರಷ್ಟಿಗೆ ಡ್ಯೂಟಿ, ನಮ್ಮಷ್ಟಿಗೆ ನಾರ್ಮಲ್ ಡ್ಯೂಟಿ ತರ ಇತ್ತು. ಆದ್ರೆ ಕೆಲವು ಸರಿ ನಮ್ದು ತಿಂಗಳಿಗೆ ಒಂದ್ಸಾರಿ ಎಲ್ಲ ಪೆನ್ಷನ್ 0 ಲೈನ್ ಮೀಟಿಂಗ್ ಅಂತ ಇರ್ತದೆ, ಒಟ್ಟಿಗೆ ಹೋಗ್ತೇವೆ. ಅದ್ರಲ್ಲಿ ಮಾತಾಡ್ಲಿಕ್ಕೆಲ್ಲ ಇರ್ತದೆ, ಆಫೀಸರ್ ಎಲ್ಲ ಒಟ್ಟಿಗೆ ಹೋಗ್ತಾರೆ. ಎಲ್ಲ ವೈಬ್ರೇಸ್ ಆತ ಕೈಯೆಲ್ಲ ಸೆಕೆಂಡ್ ಎಲ್ಲ ಕೊಟ್ಟು ಮತ್ತೇನಿಲ್ಲ, ಅಷ್ಟೇ ಕೈ ಮಾತಾಡಿ ಬರ್ತಿದ್ದೇವೆ. ಸೊ ಆಮೇಲೆ ಮತ್ತೆ ಎಲ್ಲಿಲ್ಲ ಡ್ಯೂಟಿ? ಮತ್ತೆ ಅಲ್ಲಿಂದ ನಾವು ಸೀದಾ ನಮ್ದು ಪೋಸ್ಟಿಂಗ್ ಆಯ್ತು ನೀರು ಗುರೇಜ್ ಅಂತ ಕಾಶ್ಮೀರದಲ್ಲಿ. ಅಲ್ಲಿಂದ 2 ವರ್ಷ ಡ್ಯೂಟಿ ಇರ್ತದೆ. ನೀರು ಗುರೇಜ್ ಲೇ ಲದ್ದಾಖ್ ಸೈಡ್, ನಮ್ದು BSF ಗೊತ್ತಿಗೆ ಇರ್ಬೋದು ನೀವು. ಅಲ್ಲಿ ಲೇ ಲದ್ದಾಖ್ ಅಲ್ಲಿ ಆರ್ಮಿ ಇರ್ತದೆ, ಅದೇ ನೀರು ಗುರೇಜಲ್ಲಿ BSF ಇರ್ತದೆ. ಯಾಕಂದ್ರೆ ಆರ್ಮಿ ಮತ್ತೆ BSF ಒಟ್ಟಿಗೆ ಸಾಧಾರಣ ಒಟ್ಟೊಟ್ಟಿಗೆ ಡ್ಯೂಟಿ ಮಾಡುವವರು. ಯಾಕಂದ್ರೆ ಫಸ್ಟ್ ಲೈನ್ ಅಂತ ಹೇಳ್ತಾರೆ BSF ಅನ್ನು, ಆರ್ಮಿ ಸೆಕೆಂಡ್ ಲೈನ್ ಇರ್ತದೆ. ಆದ್ರೆ ಪ್ಯೂರಿಟಿ ಆರ್ಮಿಗೆ, ನಾನು ಅದನ್ನ ಹೇಳೋದಲ್ಲ. ಬೋರ್ಡ್ ಅಲ್ಲಿ ಫಸ್ಟ್ ಲೈನ್ BSF ಅಂದ್ರೆ BSF 0 ಲೈನ್ ಅಲ್ಲಿ ಡ್ಯೂಟಿ ಮಾಡೋದ್ರೆ BSF, ಮತ್ತೆ ಅದರ ಸೆಕೆಂಡ್ ಲೈನ್ ಅಲ್ಲಿ ಆರ್ಮಿ ಇರೋದು. ಸೊ ಆ ಗಡಿಯ ಜವಾಬ್ದಾರಿ ಜವಾಬ್ದಾರಿ ಒಂದು ಲಡಾಯಿ ಆದ್ರೂ ಕೂಡ ಅಲ್ಲಿ ಫಸ್ಟ್ ಆರ್ಮಿ ಕ್ಯಾಪ್ಚರ್ ಮಾಡಿದ ಪೋಸ್ಟ್ ಅನ್ನು ರಕ್ಷಿಸಿತು BSF. ಅದಕ್ಕಾಗಿ ಫಸ್ಟ್ ಲೈನ್ ಆಫ್ BSF ಅಂತಲೇ ಹೇಳುದು BSF ಅನ್ನು. ಮತ್ತೆ ಆರ್ಮಿ ಕಾಶ್ಮೀರದಲ್ಲಿ ನಾನು 2 ವರ್ಷ ನೀರು ಗುರೇಜ್ ಅಲ್ಲಿ 9,000ದಿಂದ 14,000 ಹೈಟ್ ಅಲ್ಲಿ ಉಂಟು ಹಿಮಪಾತ ಬಾಲ. ಅಲ್ಲಿ ನಮ್ದು ಆ ಕಡೆ ಪಹಲೆ ಈ ತರ ಗುಡ್ಡಗಾಡು ಗುಡ್ಡ ಮರ ಅಂದ್ರೆ ಚೀರಿಕಾ ಮರ, ಪೇಡ್ ಅಂತ ಹೇಳ್ತಾರೆ, ಚೀರ್ ಅಂತ ಹೇಳ್ತಾರೆ. ಅದಲ್ಲಿ 14ರಿಂದ 20 ಫೀಟ್ ಎಲ್ಲ ಹೈಸ್ ಬೀಳ್ತದೆ ಅಲ್ಲಿ. ಮಂಜುಗಡ್ಡೆ ಹೈಟ್ ಉಂಟು. ಅಲ್ಲಿ ಇಷ್ಟು ತಣ್ಣಗಿರ್ತದೆ ಅಂದ್ರೆ -14-20 ಡಿಗ್ರಿ ಸೆಲ್ಸಿಯಸ್ ತಗೋತದೆ. ಕಷ್ಟ ಆಗ್ತದೆ. ಯಾಕಂದ್ರೆ ಆಗ ನಮ್ದು ಯಂಗ್ ಜನ 92ರಲ್ಲಿ ನಾನು ಭರ್ತಿ ಆಗಿದ್ದಾನೆ, 95ರಲ್ಲಿ ಹೋಗಿದ್ದಾನೆ ಯಂಗ್. ಆದ್ರೆ ನಮ್ಮಂತ ಬಾಳ 67 ಇದ್ರು, ಏಜ್ ಅವ್ರು ಇದ್ರು. ಆದ್ರೆ ಆ ಸಮಯದಲ್ಲಿ ಅವರ ಫುಡ್ ಸಿಸ್ಟಮ್ ಅಲ್ಲಿ ಚೆನ್ನಾಗಿತ್ತು, ಹೆಲ್ತಿ ಇದ್ರು, ತಂದು ಮಾಡ್ತಿದ್ರು ಡ್ಯೂಟಿ. ಆದ್ರೆ ಅಲ್ಲಿ ಡ್ಯೂಟಿ ಏನಿಲ್ಲ. ಅಲ್ಲಿ ನಮ್ಗೆ ಪಾಕಿಸ್ತಾನದವರು ಡ್ಯೂಟಿ ಇಲ್ಲ, ಅವರು ಹೈಟ್ ಅಲ್ಲಿ ಇದ್ರೆ ನಾವು ಹೈಟ್ ಅಲ್ಲಿ ಇದ್ದೇವೆ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ದೊಡ್ಡ ಕೆಲಸ, ದೊಡ್ಡ ಚಾಲೆಂಜ್. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಕೋಲ್ಡ್ ಇರ್ತದೆ. ಅಲ್ಲಿಂದು ಬುಖಾರಿ ಅಂತ ಬೆಂಕಿದ್ದು ಸೀಮೆ ಎಣ್ಣೆದಲ್ಲಿ ಬುಖಾರಿ ಅಂತ, ಅದರಲ್ಲೇ ಸ್ಟೌವಿನಾಗೆ ಹೈಟ್ ರುಖನ್ನ ಕಮ್ರ, ಅದರಲ್ಲಿ ಮಲಗುದು. ಕೆಳಗಡೆ ಮರದ ದಿನ ಅದಲ್ಲೇ ಚಾರ್ಪ ಎಲ್ಲ ಹಾಕಿ ಸ್ಲೀಪಿಂಗ್ ಬ್ಯಾಗ್ ಅಲ್ಲೇ ಮಲಗುದು. ಯಾಕಂದ್ರೆ ಅದು ಬಂದಿರ್ತದೆ, ಒಂದು ಹೊರಗೆ ಹೋಗ್ಲಿಕ್ಕೆ ಮಾತ್ರ ಒಂದು ದಾರಿ. ಆ ಡೋರ್ ಅನ್ನೇ ಓಪನ್ ಮಾಡಿ ನಮ್ದು ಕೆಲಸ ಚಾಲೆಂಜ್. ಯಾಕಂದ್ರೆ ಮೇಲಿಂದ ಐಸ್ ಬೀರ್ತಾ ಇರ್ತದೆ, ಅದು ಸ್ವಲ್ಪ ಬಿಲಿ ಇರ್ತದೆ, ಕ್ಲೋಸ್ ಆಗ್ತದೆ. ಅದನ್ನು ರಕ್ಷಿಸುದು. ಅದು ಕ್ಲೋಸ್ ಆದ್ರೆ ಇಲ್ಲಿ ಶ್ವಾಸ ಕಟ್ಟಿ ನಾವು ಮಲಗೋದು ಖಂಡಿತ ಚಾನ್ಸ್. ಯಾಕಂದ್ರೆ ಅದು ಬಂದಾದ್ರೆ ಆ ಬುಖಾರಿಯ ಹೀಟ್ ಉಂಟಲ್ಲ, ಅದರಲ್ಲೊಂದು ಕೆಮಿಕಲ್ ಉಂಟು, ಶ್ವಾಸಕ್ಕೆ ಬಹಳ ಉಸಿರಾಡ್ಲಿಕ್ಕೆ ಅದಕ್ಕೆ ಸಾಕು ಬಹಳ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಮತ್ತೆ ಐಸ್ ಬಿದ್ದಾಗ ಸೂರ್ಯನ ಬೆಳಗ್ಗೆ ರಿಫ್ಲೆಕ್ಷನ್ ಆಗಿ ನಮ್ಮ ಕಣ್ಣಿಗೆ ರಿಫ್ಲೆಕ್ಷನ್ ಆದ್ರೆ ಕಣ್ಣು ಹಾಲಾಗ್ತದೆ. ಅದು ಮತ್ತೆ ಬುಖಾರಿ ಉಂಟು, ಅದರಲ್ಲಿ ಕಾಲೆಲ್ಲ ತಣ್ಣಗಾಗ್ತದೆ. ತಣ್ಣಗಾದಾಗ ಬೆಂಕಿ ನಾರ್ಮಲ್, ಅದು ಬೆಂಕಿ ಹತ್ರ ಹೋಗುದು. ಬುಖಾರಿ ಉಂಟು, ಅದ್ರಲ್ಲಿ ಕಾಲಿಗೆ ಇಟ್ಟರೆ ಬಿಸಿ ಆಗ್ತದೆ. ಬಿಸಿಯೆಲ್ಲ ಆಗೋ ಬ್ಲಡ್ ರಿಲೇಷನ್ ಎಲ್ಲ ನಾರ್ಮಲ್ ಆದಾಗ ತೆಗೆದು. ಕೆಲವು ಸಲ ಎಲ್ಲ ಕಾಲೆಲ್ಲ ಕೋಲ್ಡ್ ಆದಾಗ ಬಿಸಿ ರಕ್ತಕ್ಕೆ, ತಣ್ಣಾಗಿದ್ದ ರಕ್ತಕ್ಕೆ ಬಿಸಿ ಇಟ್ಟರೆ ಅದೇನಾಗ್ತದೆ, ರಕ್ತ ಹೊಡಿತದೆ. ಇಮ್ಯುನಿಟಿ ಎಲ್ಲ ಇಲ್ಲಿ ಬ್ಲಡ್ ಜಾಮ್ ಆದಾಗ ಅದು ಮತ್ತೆ ಒಂದು ತುರಿಕೆ ಬಂದು ಕೆಲವು ಸರಿ ದಪ್ಪ ಆಗ್ತದೆ, ಕೆಲವು ಸರಿ ಅದನ್ನು ಕಟ್ ಮಾಡೋ ಚಾನ್ಸ್ ಜಾಸ್ತಿ ಬರ್ತದೆ. ನೀರು ಗುರೇಜಲ್ಲಿ ಕಣ್ಣು ಮತ್ತೆ ಕಾಲು ಬೆರಳು ಏನದು ಕೋಲ್ಡ್ ಆದ್ರೆ ಅದನ್ನು ರಕ್ಷಿಸೋದು ಮಾನವ ಚಾಲೆಂಜ್. ಅದು
ಅಲ್ಲಿ ಡ್ಯೂಟಿ ಮಾಡಿದವ್ರಿಗೆ ಬಹಳ ಕಠಿಣ ಸ್ಥಿತಿ ಅದೊಂದು ಕೋಲ್ಡ್ ವೈಟ್ ಕೋಲ್ಡ್ ಹೀಟ್ ಅದು ನಾವು ತಣ್ಣಗ ಚಳಿ ಆಗ್ತದೆ ಬೆಂಕಿ ಹತ್ರ ನೀರು ಬೆಂಕಿ ಆದ ಚಳಿಗಾಲದಲ್ಲಿ ಅದೇ ನಾರ್ಮಲ್ ಅಲ್ವಾ ಸರ್. ಹಾಗೆ ಅಲ್ಲಿ ಕೂತಾಗ ಅದು ಯಾಕಂದ್ರೆ ನಮ್ಮ ಹೀಟ್ ಬಾಡಿಗೆ ಅದನ್ನ ತಣ್ಣಗಿರೋ ಕೋಲ್ಡಿಗೆ ಅಲ್ಲಿದ್ದಾಗ ಅದು ಕೈಗೆ ಎಲ್ಲ ದಪ್ಪ ಮಾಡುವಾಗ ಕೋಲ್ಡ್ ಅಲ್ಲಿ ಕೈಯಲ್ಲಿ ಬೆರಳು ಕಟ್ ಮಾಡಿದವ್ರು ನೋಡೋದು, ಕಣ್ಣು ಹಾಳಾಗಿದವ್ರು ನೋಡಿದ್ದೇನೆ. ಕಾಲಿದಾಗ ಅದಕ್ಕೊಂದು ಸಲ್ಗಮ್ ಅಂತ ಸಿಗ್ತದೆ, ಅದು ಇಲ್ಲಿ ಏನಂತ ಗೊತ್ತಿಲ್ಲ ನನಗೆ ಈಗ. ಸಲ್ಗಮ್ ಅದರಲ್ಲಿ ಬಿಸಿ ನೀರಲ್ಲಿ ಅದನ್ನ ಹಾಕಿ ಕಾಲು ಬಿಸಿ ಮಾಡಿಟ್ಟು ಡೈಲಿ ಪ್ರಾಕ್ಟೀಸ್ ಕೆಲವರು ಕಡಿಮೆ ಆಗ್ತದೆ, ಕೆಲವು ಸಾರಿ ಕಾಲು ಕಟ್ ಮಾಡೋ ಚಾನ್ಸ್ ಬರ್ತದೆ. ಅಂತ ಚಾಲೆಂಜ್ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳೋದು ಅದೇ ಚಾಲೆಂಜಿಂಗ್ ಅಲ್ಲಿ. ಅಂದ್ರೆ ಬಹುಶಃ ಡ್ಯೂಟಿ ರೊಟೇಷನ್ ಎಲ್ರಿಗೂ ಸಿಗ್ತದೆ. ಅಲ್ಲಿ 6-7 ಮಂದಿ ಒಟ್ಟಿಗೆ ಇರ್ತಾರೆ, ಬೇರೆ ಬೇರೆ ಸಣ್ಣ ನಮ್ಮನೆ ರೌಂಡ್ ರಕ್ಷಿಸ್ತು. ರಾಷನ್ ಎಲ್ಲ ಆರ್ಮಿಯಿಂದ ಬರ್ತದೆ, ಆರ್ಮಿ ಸಪ್ಲೈ ಅದು. ಪೋರ್ಟ್ ಅಂದ್ರೆ ಕೋಳಿ ಪೋಣಿ ಇವ್ರು ತಗೊಂಡ್ಬರ್ತಾರೆ, ಕುದುರೆಯಲ್ಲೆಲ್ಲ ತಗೊಂಡ್ಬಂದು ಸೀಮೆಲ್ಲ ಅಲ್ಲೇ ಸಪ್ಲೈ ಆಗ್ತದೆ. ನಾವು ಒಟ್ಟಿಗೆ ಹೋಗ್ಬೇಕು, ಆದ್ರೆ ಗಂಬೂಟಲ್ಲಿ ಹೋಗುವಾಗ ಒಳಗಡೆ ಕಾಲೊಳಗಡೆ ಐಸ್ ಆಗ್ತದೆ. ಐಸ್ ಬಿದ್ದ ಕಾಲ ಕೋಲ್ಡ್ ಆಗ್ತದಲ್ಲ ಸರ್, ಅದಾಗ ಕಾಲ ಅದು ಹೋದ ಗುಳ್ಳಿ ತಣ್ಣೀರಲ್ಲಿ ಬಿಸಿ ನೀರಲ್ಲಿ ಬುಕಾರಿಗೆ ಕಾಲಿಟ್ಟು ಕಾಲ ಹಾಲಾಗ್ತದೆ. ಬಿಸಿ ನೀರ ಕಾಲು ತೊಳೆದು ಉಪ್ಪು ಹಾಕಿ ಕಾಲು ತೊಳೆದು ಪೀರ್ಸನ್ನು ಸರಿ ಆಗ್ತದೆ, ಎಣ್ಣೆ ಹಚ್ಚಿದೆ. ಅದ್ರ ಮೇಲೆ ಕೆಲವರದ್ದು ಹೋಗಿದೆ, ಏನಾಗಿದೆ ಅಂದ್ರೆ ಸಾಧ್ಯ. ನಮಗೂ ಕಾಲೆಲ್ಲ ನೋವಾಗ್ತಿತ್ತು, ಬಾಲ ಆಯ್ತು. ಮತ್ತೆ ರೊಟ್ಟಿ ಒಂದು 2 ವರ್ಷ 1 ವರ್ಷ 1 ತಿಂಗಳು 2 ತಿಂಗಳು ಒಟ್ಟಿಗೆ ರಜಾ ಸಿಕ್ತಿತ್ತು. ರಜಾ ಊರಿಗೆ ಬರೋದು. ಆ ಟೈಮಲ್ಲಿ ಎಲ್ಲ ಇದೆಲ್ಲ ಬಿಟ್ಟು ಹೋಗುವ ಅಂತ ಅನಿಸ್ತಾ ಇರ್ಲಿಲ್ಲ ಊರಿಗೆ? ಆಗ್ತದೆ, ಕೆಲಸ ಸರಿ ಆಗ್ತದೆ. ಕೆಲಸ ಊರಿಗೆ ಹೋದ್ರೆ ಇನ್ನು ಬರೋದು ಬೇಡ ಅಂತ ಹೇಳಿ ಮನಸ್ಸಿಗೆ ಕಣ್ಣವ್ರು ಮಾಡೋದು ಬರ್ತದೆ. ಆದ್ರೆ 2 ತಿಂಗಳು ಕಳೆದಾಗ ಅದೆಲ್ಲ ಮರ್ತೋಗ್ತದೆ, ಜೀವನದ ಆ ಹಿಂದಿನ ಕಥೆ ಎಲ್ಲ ಮರ್ತೋಗ್ತದೆ. ಪುನಃ ಹೊಸ ಜೀವನ ಆದಾಗ ಶುರು ಆಗ್ತದೆ ಮನೆಯಿಂದ ಹೊರಟು ಹೋಗುವಾಗ. ಅಲ್ಲಿ ಎಷ್ಟು 2 ವರ್ಷ? 2 ವರ್ಷ. ಪುನಃ ಅಲ್ಲಿಂದ ನಾವು ಪುನಃ ಪಂಜಾಬ್ಗೆ ಬಂದೆವು. ಪಂಜಾಬ್ ಅಲ್ಲಿ ಈ ತರದ ಅಲ್ಲಿ ಚಾಲೆಂಜ್ ಇಲ್ಲ, ಅಲ್ಲಿ ನಾರ್ಮಲ್ ಚಾಲೆಂಜ್. ಅಲ್ಲಿಂದ ಪುನಃ ಅಲ್ಲಿ ಡ್ಯೂಟಿ ಮಾಡಿದೆವು. ಪುನಃ ನಾವು ಅಲ್ಲಿಂದ ಪೋಸ್ಟ್ ಆಯ್ತು ಜಮ್ಮುಗೆ ಹೋದೆವು ವಾಪಸ್. ಅಲ್ಲಿ ಜಮ್ಮುವಿನಿಂದ ಜಲ್ಲಾಬಾದ್ ಅಲ್ಲಿದ್ದೆವು. ಅಲ್ಲಿಂದ ಪುನಃ ಅಲ್ಲಿ ಡ್ಯೂಟಿ 3-4 ವರ್ಷ ಅಲ್ಲಿಂದ ಮಾಡಿದ ನಂತರ ಅಲ್ಲಿಂದಲೇ ನಾವು ಅಮರನಾಥ್ ಯಾತ್ರೆ ಈಗ ನಡೀತಿದೆ, ಅಲ್ಲಿಗೆ BSF ಡ್ಯೂಟಿ ಹೋಗ್ತದೆ. ಪ್ರೊಟೆಕ್ಷನ್ CRP ಎಲ್ಲ ಒಳ್ಳೆ ಹೋಗ್ತಾರೆ, ಆರ್ಮಿ ಇರ್ತಾರೆ. ಅದು ಜನರನ್ನು ರಕ್ಷಿಸಿ ಹೋಗುದು. ನಮ್ಗೆ ಅಲ್ಲಿಂದ ಅಮರನಾಥ್ ಯಾತ್ರೆ ಒಂದು 2 ಸಾರಿ ನನಗೆ ಚಾನ್ಸ್ ಸಿಕ್ಕಿದೆ ಅಲ್ಲಿ ದೇವರ ದರ್ಶನ ಮಾಡುವಂಥದ್ದು. ಅದೊಂದು ಕಠಿಣ ಪರಿಸ್ಥಿತಿ ಅದು. ಅಲ್ಲಿ ಜಾಸ್ತಿ 2 ತಿಂಗಳಾಗಿ ನೋಡ್ತಾ ಅಮರನಾಥ್ ಯಾತ್ರೆ ಅದೇನಿಲ್ಲ. ಅಲ್ಲಿಂದ ಪುನಃ ಬಂದ ಮೇಲೆ ನಾವು ಪಂಜಿಲ್ಲೆ ಅಲ್ಲಿಂದ ಬಂದೆ. ಮತ್ತೆ ತ್ರಿಪುರಕ್ಕೆ ಹೋದೆ. ತ್ರಿಪುರದಲ್ಲಿ 6 ವರ್ಷ ಡ್ಯೂಟಿ ಮಾಡಿದ್ದೇನೆ. ಅಲ್ಲಿದ್ದು ಬಾಂಗ್ಲಾದೇಶ ಬೋರ್ಡ್ರು. ಬಾಂಗ್ಲಾದೇಶ ಅಲ್ಲೇ ಅಷ್ಟೊಂದು ಇದೇನಿಲ್ಲ, ನಾರ್ಮಲ್ ಡ್ಯೂಟಿ. ಮಳೆಗಾಲ ಗೊತ್ತು, ನೀರಿಲ್ಲ ಅದನ್ನು ರಕ್ಷಿಸೋದು. ಅದೇ ಬಿಡಾಟ್ ಇದು BSF ಡ್ಯೂಟಿ ಗೊತ್ತೇ, ಬಾರ್ಡರ್ ಡ್ಯೂಟಿ. ಅಲ್ಲಿ ಬಾಂಗ್ಲಾದೇಶ ಇತ್ತು, ಇಲ್ಲಿ ಪಾಕಿಸ್ತಾನ ಇತ್ತು ಇಷ್ಟೇ. ಅಲ್ಲಿ 6 ವರ್ಷ ಡ್ಯೂಟಿ ಮಾಡಿದೆ. ಜಲಾಲಾಬಾದ್ ಪುನಃ ಅಲ್ಲಿ ಡ್ಯೂಟಿ ಮಾಡಿದೆ. ಅಲ್ಲಿ ಜಲಾಲಾಬಾದಿಂದ ಪುನಃ ರಾಜಸ್ಥಾನ ಹೋದೆವು ಡ್ಯೂಟಿ. ರಾಜಸ್ಥಾನದ ಮರುಭೂಮಿ, ಅಲ್ಲಿ ಜಮ್ಮುವಿನಲ್ಲಿ ಫುಲ್ ಕೋಲ್ಡ್ ಆದ್ರೆ ಬಿಸಿ. ಅಲ್ಲಿ ಬಿಸಿ. ಅಲ್ಲಿ ಹೋಗುವಾಗ ಅಲ್ಲಿ ಡ್ಯೂಟಿ 4 ವರ್ಷ ಅಲ್ಲೇ ಆಯ್ತು. 4 ವರ್ಷ ಅಲ್ಲೇ ಮಾಡಿದೆ. ನಂತರ ಅಲ್ಲಿಂದ ಮಾಡುವಾಗ ನನಗೆ ಟ್ರೈನಿಂಗ್ ಎಲ್ಲ ಡೆಮೋ ಪ್ಲಾಟೂನ್ ಇರ್ತದೆ, ಅದಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅಲ್ಲಿ ಒಂದು ಪೋಸ್ಟಿಂಗ್ ಆಯ್ತು. 4 ವರ್ಷ ಅಲ್ಲಿ. ಕೊರೋನಾ ಟೈಮ್ ಅಲ್ಲಿ ನಾನು ಅಲ್ಲಿದ್ದೆ. ಪ್ರಮೋಷನ್ ಆಗಿದೆ ಆಗ. ನಾನು ಪ್ರಮೋಷನ್ ಆಗಿದೆ. ನಂದು 21-22 ವರ್ಷದಲ್ಲಿ ಪ್ರಮೋಷನ್ ಆಗಿದೆ. ಸಿಪಾಯಿದ ಹವಾಲ್ದಾರ್ ಆಗಿದ್ದೇನೆ. ಅಲ್ಲಿ ಪ್ರಮೋಷನ್ ಆದ್ಮೇಲೆ ಅಲ್ಲಿ 4 ವರ್ಷ ಇದ್ದೆ. ಪುನಃ ನಾವು ನಮ್ಮ ಯೂನಿಟ್ ಆಗುವಾಗ ಇಲ್ಲಿಂದ ಬಂಗಾಲಕ್ಕೆ ಬಂದಿತ್ತು. ಬಂಗಾಲ ಕಿಶನ್ಗಂಜ್ ಅಲ್ಲಿ ವೆಸ್ಟ್ ಬಂಗಾಲ್ ಅಲ್ಲಿ ಡ್ಯೂಟಿ ಅಲ್ಲಿ ನಮ್ಮ ಇಂಟ್ರ ಅಲ್ಲಿ ಇತ್ತು. ನಾನು ಬರುವಾಗ ನನಗೆ 1 ವರ್ಷ ಡ್ಯೂಟಿ ಮಾಡೋ ಸಮಯ ಸಿಕ್ಕಿತ್ತು ಅಷ್ಟೇ. ಅಲ್ಲಿಂದ ಪುನಃ ನಾವು ಛತ್ತೀಸ್ಗಢ ನಕ್ಸಲೇಟ್ ಏರಿಯಾಕ್ಕೆ ಬಂತು. ಈಗ ಮೊದಲು 3 ವರ್ಷದ ಮೊದಲು 6 ತಿಂಗಳ ಮೊದಲು ನಾವು ಅಲ್ಲಿಂದ ಬಂದಿದ್ದರೆ 4 ವರ್ಷ ಛತ್ತೀಸ್ಗಢದಲ್ಲಿ ಈಗ ನಕ್ಸಲೈಟ್ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಈಗ ನಕ್ಸಲೈಟ್ ಅಲ್ಲಿದ್ದು ಜೀವನ ಒಂದು ಬೇರೆ, ಅದು ಬಾರ್ಡರ್ ಏನಿಲ್ಲ. ಅಲ್ಲಿ ನಮ್ಮನ್ನು ರಕ್ಷಿಸಿದ IED ಬ್ಲಾಸ್ಟ್ ನಕ್ಸಲೈಟ್ ಇಂದ ಬರ್ತದೆ. ಯಾಕಂದ್ರೆ ಅವರು ಬಹಳ ಬಡತನದವರು. ನಕ್ಸಲೈಟ್ ದೊಡ್ಡ ಚಾಲೆಂಜ್. ಯಾಕಂದ್ರೆ IED ಬ್ಲಾಸ್ಟ್, ಮೈನ್ ಬ್ಲಾಸ್ಟ್ ಗೊತ್ತಾಗೋದಿಲ್ಲ. ಯಾರು ನಮ್ಮ ತರನೇ ಇರ್ತಾರೆ, ಯಾರು ನೋಡ್ಲಿಕ್ಕೆ ಇವ್ರು ನಕ್ಸಲೇಟ ಏನದು ಏನ್ ಪರಿಚಯ ಇಲ್ಲ, ಅದು ಗೊತ್ತಾಗೋದಿಲ್ಲ. ಅಲ್ಲ ಎದುರು ನೋಡಿದ್ರೆ ಇವ್ರು ನಕ್ಸಲೇಟ ಏನಂತ ಗೊತ್ತಾಗೋದಿಲ್ಲ. ಕಾಲಿರ್ತಾನೆ, ನಮ್ಮ ತರ ಇರ್ತಾನೆ, ಲುಂಗಿಯಲ್ಲಿ ಇರ್ತಾನೆ. ಅವನ ಮನಸ್ಸಲ್ಲಿ ಮಾತ್ರ ಅವ್ನು ನಕ್ಸಲೇಟ್. ಎದುರಿಗೆ ನೋಡುವಾಗ ಯಾರಿಗೂ ನಕ್ಸಲೇಟ್ ಅದು ಗೊತ್ತಾಗೋದಿಲ್ಲ. ನಮ್ಗೆ ಅವರ ಭಾಷೆ ಗೊತ್ತಾಗೋದಿಲ್ಲ, ಹಿಂದಿ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವರ ಭಾಷೆ ನಮ್ಗೆ ಗೊತ್ತಿಲ್ಲ. ಅದು ಚಾಲೆಂಜ್. ರೋಡ್ ಉಂಟು, ರೋಡಲ್ಲಿ ಯಾವಾಗ ರೋಡಲ್ಲಿ ಮೈನ್ ಹಚ್ಚಿದಾರೆ ಅಂತ ಗೊತ್ತಿಲ್ಲ. ಅದು ಮೈನ್ ಬ್ಲಾಸ್ಟ್ ಅದು ರೋಡ್ ಮಾಡಿದ್ದಾರೆ, ಅದು ಒಂದು 5 ವರ್ಷದ ಮೊದಲು ಆಗಿದ್ದಾರೆ. ಅವನಿಗೆ ಗೊತ್ತುಂಟು ಇಲ್ಲಿ ಮೈನ್ ಉಂಟು ಅಂತ. ಆತಲ್ಲ ಬ್ಲಾಸ್ಟ್ ಗಾಡಿ ಎಲ್ಲ ಇದಾಗ್ತದೆ, ಬ್ಲಾಸ್ಟ್ ಆಗ್ತದೆ. ಕೇಳಿರ್ಬೋದು, ನೋಡಿರ್ಬೋದು ನೀವು ಸರಿ. ಹಳೆದು ಸಹ ಮತ್ತೆ ಅಲ್ಲಿಂದ ಈಗ 4 ವರ್ಷ ಆದ ಮೇಲೆ ಈಗ ನಾವು ಮಾದಾಪುರದಿಂದ ಹೋಗಿದ್ದೆ. ಅಲ್ಲಿಂದಲೇ ನಾವು ಪೆನ್ಷನ್ ಬರ್ಬೇಕಂತ ನೋಡ್ತಿದ್ದೆ. ಮತ್ತೆ ನೋಡ್ದ 1-6 ತಿಂಗಳು ನಿಲ್ಲು ಪೇ ಕಮಿಷನ್ ಆಸೆ ಬಂತು. ಪೇ ಕಮಿಷನ್ ಉಂಟಂತ ನೋಡ 1 6 ತಿಂಗಳು ಜನವರಿ ನಂತರ ಹೋಗೋ. ಈಗ ಅಲ್ಲಿಂದ ಸೀದಾ ಪುನಃ ಬಂದೆ. ಪಂಜಾಬ್ನಿಂದ ಈಗ ಮಾದಾಪುರದಿಂದ ಈಗ ರಿಟೈರ್ಮೆಂಟ್ ತಗೊಂಡು
ಈಗ ಊರಿಗೆ ಬಂದೆ. 34 ವರ್ಷದ ಜರ್ನಿ ಉಂಟು. ಇದರಲ್ಲಿ ಈಗ ಸ್ವಲ್ಪ ಕೆಲವು ಮಿಸ್ ಆಗಿರ್ಬೋದು. ಇಷ್ಟು ವರ್ಷದ ನಿಮ್ಮ ಈ ಸೇವೆಯಲ್ಲಿ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅಂತ ಅನಿಸಿದಂತ ಡ್ಯೂಟಿ ಯಾವುದು, ಎಲ್ಲಿ ಅಂತ? ಚಾಲೆಂಜಿಂಗ್ ಡ್ಯೂಟಿ ಬಂಗಾಲ ಉಂಟು. ಅದೇ ನಾನು ILT ಅಲ್ಲಿ ನೀರು ಬರಿದ ಅದು ಚಾಲೆಂಜಿಂಗ್. ಮತ್ತೆ ಶ್ರೀನಗರದಲ್ಲಿ ಒಂದು IS ಡ್ಯೂಟಿ ಅಂತ ಹಾಕ್ತಾರೆ. ಅಲ್ಲಿ ಮಿಲಿಟೆಂಟ್ ಶ್ರೀನಗರದ ಅಲ್ಲೂ ಡ್ಯೂಟಿ ಮಾಡಿದ, ಸೋಪುರಲ್ಲಿ ಅಂತ ಡ್ಯೂಟಿ ಮಾಡಿದ ಮಧ್ಯದಲ್ಲಿ, ಅದು ಹೇಳಿಕ್ಕೆ ಮರ್ತೋದೆ ನಾನು. ಅಲ್ಲಿ ಡ್ಯೂಟಿ ಇತ್ತು. ಯಾಕಂದ್ರೆ ಅಲ್ಲಿ ನಮ್ದು ರೋಡ್ ಆರ್ಮಿ ಮೂವ್ಮೆಂಟ್, ಫೋರ್ಸ್ ಬೆಲ್ಟ್ ಕಟ್ಟಿದ ಎಲ್ಲ ಫೋರ್ಸ್ ಮೂವ್ಮೆಂಟ್ಗೆ ರೋಡ್ ಪ್ರೊಟೆಕ್ಷನ್ ಇರ್ತದೆ. ಅಲ್ಲಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಗಾಡಿಯಲ್ಲಿ ಊಟ ಬರ್ತದೆ, ಕೆಲವ್ರೆ ಬೆಳಿಗ್ಗೆ ತಗೊಂಡು ಹೋಗ್ತಾರೆ. ಸೋಪುರಲ್ಲಿ ಅದನ್ನು ಸ್ವಲ್ಪ ಎಲ್ಲಿಗೆ ಮರ್ತೋದೆ ನಾನು. ಸೋಪುರಲ್ಲಿ 2 ವರ್ಷದ ಡ್ಯೂಟಿ ಇತ್ತು. ಆ ಡ್ಯೂಟಿ ಬಹಳ ಚಾಲೆಂಜಿಂಗ್ ಡ್ಯೂಟಿ ಅದು. ಅಲ್ಲಿ ಅವರು ಫೆರನ್ ಹಾಕ್ತಾರೆ, ಗುರ್ಕಾ ಟೈಪ್ ಹಾಕ್ತಾರೆ, ಕೇಳಿ ನೋಡಿರ್ಬೋದು ನೀವು, ಗೊತ್ತಲ್ಲ? ಅದ್ರಲ್ಲಿ ಬಂದುಕಿಟ್ಟೆ ನಮ್ಗೆ ಗೊತ್ತಾಗೋದಿಲ್ಲ ಯಾರಂತ. ಯಾರನ್ನಾಗಿ ಮುಟ್ಟಿ ಮಾತಾಡೋ ಚಾನ್ಸ್ ಇಲ್ಲ. ಮಿಲಿಟೆಂಟ್ ಇರ್ಬೋದು, ಅವರು ಗುರ್ಕಾ ದಾಡಿ ಎಲ್ಲ ಗೊತ್ತಾಗೋದಿಲ್ಲ. ಒಳ್ಳೆದವರು ಸಾಮಾನ್ಯ ಜನರ ತರ ಇರ್ತಾರೆ. ಯಾಕಂದ್ರೆ ಅವರು ಮುಸ್ಲಿಂ ಇರ್ಬೋದು, ಕೆಲವರು ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಎಲ್ಲ ನಾನು ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾಡಿದ್ರೆ ಆರ್ಮಿಯಲ್ಲಿ ಇದ್ರೆ, ಮಿಲಿಟರಿ ಪೊಲೀಸ್ ಅಲ್ಲಿ ಇದ್ದಾರೆ. ಆದ್ರೆ ಅವರು ಎದೆಯಲ್ಲಿ ಇರ್ತದೆ, ಏನ್ ಮಾಡಿ ಫೌಜಿಗೆ ಹೇಳಿದ್ರೆ, ಮಿಲಿಟರಿಗೆ ಹೇಳಿದ್ರೆ ಕಷ್ಟ, ಅವ್ರಿಗೆ ಗೊತ್ತಾದ್ರೆ ಅವ್ರು ನಮ್ಮನ್ನು ಕೊಲ್ತಾರೆ. ಇವ್ರಿಗೆ ಹೇಳಿದ್ರೆ ಮಿಲಿಟರಿ ಅವ್ರು ಬಂದು ಕೇಳ್ತಾರೆ. ಆ ತರ ಬದುಕು ಅವ್ರದ್ದು, ಕಷ್ಟ ಜೀವನ ಅವ್ರದ್ದು. ಎಲ್ಲ ಕಡೆ ಮಿಲಿಟೆಂಟ್ ನಕ್ಸಲಿ ಅದ, ಅವ್ರಿಗೆ ಬದುಕಲಿಕ್ಕೆ ಕಷ್ಟ. ಏನಂದ್ರೆ ನಮ್ಮ ವಿಷಯ ಮಿಲಿಟರಿಗೆ ಹೇಳಿದ್ರೆ ಅವ್ರು ಬಂದು ನಮ್ಮ ನೋಡಿತಾರೆ, ಅವ್ರಿಗೆ ಹೇಳದಿದ್ರೆ ಇವ್ರು ಬಂದು ಹೊಡಿತಾರೆ. ಅಂತ ಜೀವನ. ಅದಕ್ಕಾಗಿ ಅವ್ರು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗೆಲ್ಲ ಛತ್ತೀಸ್ಗಢದೆಲ್ಲ ಕಡಿಮೆ ಆಯ್ತು, ಶ್ರೀನಗರದಲ್ಲಿ ಸ್ವಲ್ಪ ನಡೀತಿದೆ, ಆದ್ರೆ ಕಡಿಮೆ ಆಗುದು. ಆದ್ರೆ ಜನರೇಷನ್ ಚೇಂಜ್ ಆದ್ರೆ ಮಾತ್ರ ಸಾಧ್ಯ, ಎಜುಕೇಶನ್ ಇಂದ ಮಾತ್ರ ಸಾಧ್ಯ. ಮನುಷ್ಯನ ತಿದ್ದಿ ನಾವು ತಿದ್ದಿ ಅವ್ರನ್ನ ಸರಿ ಮಾಡ್ತೇವೆ, ಖಂಡಿತ ಸಾಧ್ಯ ಇಲ್ಲ. ಅವ್ರ ಮನಸ್ಸಲ್ಲೇ ಬರ್ಬೇಕು ಅದೇ. ಸೊ ಅದು ಚಾಲೆಂಜಿಂಗ್. ಸೊ ನಿಮಗೆ ಯುದ್ಧದಂತಹ ಒಂದು ಸಿಚುವೇಶನ್ ಗಳಲ್ಲಿ ಬಂದಿದ್ದು? ಕಾರ್ಗಿಲ್ ನಡೆದಾಗ ನಮ್ದು ಪಂಜಾಬ್ನಿಂದ ನಮ್ಮ ಯೂನಿಟ್ ಶ್ರೀನಗರಕ್ಕೆ ಹೋಗಿದ್ದೆವು ನಾವು. ಹೋದಾಗ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಯೂನಿಟ್ BSF ಹೋಗಿದ್ದೆವು. ಆದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು. ಮುಂದಕ್ಕೆ ಅಲ್ಲಿ ಎಷ್ಟು ಫೋರ್ಸ್ ಬೇಕಂತ ಅಲ್ಲಿ ಎಷ್ಟು ಲಿಮಿಟ್ ಇರ್ತದೆ, ಗವರ್ಮೆಂಟ್ ರೂಲ್ ಇರ್ತದೆ ಅಷ್ಟು. ಮತ್ತೆ ಕಾಶ್ಮೀರದಲ್ಲಿ ನಮ್ದು ಅದೇ ಸೋಪುರ್ ಅಂತ ಹೇಳಿದಲ್ಲ ಸರ್, ಅಲ್ಲಿ 2 ವರ್ಷ ಡ್ಯೂಟಿ. ಆದ ಕಾರಣ ನಾವು ಅಲ್ಲಿ ಡ್ಯೂಟಿ ಮಾಡಿದ್ದು. ಅಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಆಗಿಲ್ಲ. ಆದ್ರೆ ಅಲ್ಲಿ ಹಿಂದುಗಡೆ ಮತ್ತು ಸಪೋರ್ಟ್ಗೆ ಎಮರ್ಜೆನ್ಸಿ ಬೇಕಾದ್ರೆ ಎಲ್ಲ ಬಹಳ ಇದ್ರು ನಾವು ಅಂತ ಹೇಳಿದ್ರೆ. ಆದ್ರೆ ಕೆಲವರು ಆಫೀಸರ್ಸ್ ಎಲ್ಲ ನಾವು ಅಲ್ಲೇ ಹೋಗಿದ್ದಾರೆ. ಇದವ್ರಿಗೆ ಆರ್ಮಿ ಜೊತೆಗೂಡಿ ಈ ಆರ್ಮಿದು ಪಾಕಿಸ್ತಾನದ ಮೂವ್ಮೆಂಟ್ ಎಲ್ಲ ನೋಡ್ ಮಾಡಿ ಅವ್ರ ಸೇನಾ ಮೆಡಲ್ ಎಲ್ಲ ಸಿಕ್ಕಿದವರು ಇದ್ದಾರೆ. ಆದ್ರೆ ಎಲ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಡಿಮೆ ಆಗಿ. ಯಾಕಂದ್ರೆ ಒಂದು ಫಸ್ಟ್ ಸ್ಟೆಪ್ ಆಗಿ ಒಂದು ಇಷ್ಟು ಮೂವ್ಮೆಂಟ್ ಅಲ್ಲಿ ಬೇಕು, ಫೋರ್ಸ್ ಇಷ್ಟು ಬೇಕು, ನೆಕ್ಸ್ಟ್ ಇಷ್ಟು ಬೇಕು ಅಂತ 2 ಪಾರ್ಟ್ ಮಾಡಿ ಇದಾದ ಬ್ಲಡ್ ಮುಗಿದೋದ ಮೇಲೆ ಮತ್ತೆ ಅಲ್ಲೇ ಡ್ಯೂಟಿ ಮಾಡಿ ನಮ್ಮನ್ನ ಹಚ್ಚಿದ್ರು. ಓಕೆ. ಸೊ ನಿಮ್ಮ ಡ್ಯೂಟಿಯಲ್ಲಿ ಚಾಲೆಂಜಿಂಗ್ ಅಂತ ಅನಿಸಿದನ್ನ ಹೇಳಿದ್ರಿ. ತುಂಬಾ ಖುಷಿ ಕೊಟ್ಟಂತ ದಿನಗಳು ಯಾವುದು, ಎಂತಾದ್ರೂ ಉಂಟಾ ಸ್ಪೆಷಲ್ ಮೂಮೆಂಟ್ಸ್? ತುಂಬಾ ಖುಷಿ ಕೊಟ್ಟ ದಿನ ನಿಮ್ಮ ಡ್ಯೂಟಿ ಮಾಡ್ತಾ ಇದ್ದಾಗ ನೀವು ಯಾವ್ದಾದ್ರು ಒಂದು ಸಂದರ್ಭ ಅಂತದ್ದೇನಾದ್ರೂ ಉಂಟಾ? ಸೊ ಅದು ಅಂತ ಸಂದರ್ಭವೆಲ್ಲ ಕಡಿಮೆ ಖುಷಿ ಬರು. ಯಾಕಂದ್ರೆ ಮೊದಲ ಖುಷಿ ಏನಂದ್ರೆ ರಜಾ ಹೋಗುದು, ಅದೇ ಖುಷಿ. ನಾವು 2 ತಿಂಗಳು ರಜಾ ಹೋಗ್ತಿದ್ದೆವು, ಮನೇಲಿ ಇದಾಗ್ಬೇಕು. ಮತ್ತೆ ಕನಸು ಮಾತ್ರ ನಮ್ದು, ಈ ತರ ಮಾಡ್ಬೇಕು, ಈ ತರ 2 ತಿಂಗಳು ರಜಾ, ಕಿಸೆಯಲ್ಲಿ ಹಣ ಇರ್ತದೆ. ಆ ತರ ಬ್ಯಾಂಕ್ ಸಿಸ್ಟಮ್ ಏನು ಇರ್ಲಿಲ್ಲ ಮನೆಗ. ಈ ತರ ಈ ಗಾಡಿ ಬೇಕು, ಇಲ್ಲಿ ಅಲ್ಲಿ ಓಡಾಡಬೇಕು, ಇಲ್ಲಿ ಸುತ್ತಾಡ್ಬೇಕು, ಅದೇ ಇತ್ತು ಚಾಲೆಂಜ್. ಮತ್ತೆ ಮುಗ್ದಾಗ ಪುನಃ ನಾಳೆ ಹೋಗ್ಬೇಕು, ಇವತ್ತು ಪುನಃ ಹೋಗ್ಬೇಕು, ಖುಷಿ ಅದು. ಸೊ ಅದ್ರ ನಡುವೆ ನಿಮ್ಮ ಈಗ ಫ್ಯಾಮಿಲಿ ಲೈಫಿಗೆ ಬರೋದಿದ್ರು, ಮದ್ವೆ ಯಾವಾಗ ಆಯ್ತು? ಅಂದ್ರೆ ನೀವು ಊರಿಗೆ ಎಷ್ಟು ಸಮಯಕ್ಕೊಮ್ಮೆ ಬರ್ತಾ ಇದ್ರಿ? ಸೊ ನೀವು ಫಸ್ಟ್ ಟೈಮ್ ಬಂದಾಗ ಯಾವ ತರ ನಿಮ್ಮನ್ನ ಇಲ್ಲಿ ರೆಸ್ಪಾನ್ಸ್ ಹೇಗಿತ್ತು ಅಂತ ಊರಿಗೆ ಬಂದಾಗ? ಫಸ್ಟ್ ಸರ್ ಬಂದಾಗ ಸರ್ ಅದು ಈಗ ನೆನಪಾಗ್ಲಿಕ್ಕಿಲ್ಲ ನನಗೆ. ಅದು ಸೀದಾ ಮಂಗಳೂರಿಂದ ಇಳ್ದು ಸೀದಾ ಬಸ್ಸಲ್ಲಿ ಬರುವಾಗ ರಾತ್ರಿ ಆಗಿತ್ತು. ರಾತ್ರಿ 9 ಗಂಟೆ 9:30 ಫೋನ್ ಸಿಸ್ಟಮ್ ಇರ್ಲಿಲ್ಲ. ಲೆಟರ್ ಅಲ್ಲಿ ನಾನು ಈ ಸಮಯದ ಬರ್ತೇನಂತ. ರಜೆ ಎಲ್ಲ ಮೊದಲೆಲ್ಲ ರಜಾ ಬಹಳ ಕಡಿಮೆ ಸಿಕ್ತಿತ್ತು. ಅದು ಸಿಕ್ಕಿದ್ರೆ ಚಾನ್ಸ್, ಇವತ್ತು ನಾನು ಬರ್ತೇನೆ ಅಂತ ಚಾನ್ಸ್ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲಸ ಸಿಕ್ತು. ಆದ್ರೆ ಎಲ್ಲ ಟ್ರೈನ್ ಅಲ್ಲಿ ಟಿಕೆಟ್ ಸಿಗ್ತಿರ್ಲಿಲ್ಲ, ಎಲ್ಲ ಜನರಲ್ ಡಿಬ್ಬ. ಬ್ಯಾಗ್ ಎಲ್ಲ ಒಟ್ಟು ಬಾತ್ರೂಮ್ ಅಲ್ಲಿ ಇಟ್ಟು ಎಲ್ಲ ಅಲ್ಲಿ ಬಹಳ ಕಷ್ಟದ. ಯಾಕಂದ್ರೆ ಟಿಕೆಟ್ ಇಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಸಿಟಿ ಎಲ್ಲ ಇದ್ರೆ ಜನರಲ್ ಡಿಬ್ಬ ನೋಡಿರ್ಬೋದು ಎಷ್ಟು ಬೀಡಿ ರಶ್ ಇರ್ತದಂತ. ಆ ತರವೇ ಬಂದದ ನಾವೆಲ್ಲ. ಅದು ಈಗ ಗವರ್ಮೆಂಟ್ ಫೆಸಿಲಿಟಿ ಉಂಟು, ಸ್ಲೀಪ್ ರಿಸರ್ವೇಶನ್ ಮಾಡಿ ಹೋಗ್ಬೇಕು, ಮೊದಲು ಇರ್ಲಿಲ್ಲ. ಇಲ್ಲಿ ಒಂದು ರಾತ್ರಿ ಮತ್ತೆ ಅದೇ ಇತ್ತು ಕಲ್ದು. ನಂಗೆ 2007ರಲ್ಲಿ ಮದುವೆ ಆಗಿತ್ತು. ಇವರು ಹೈಸ್ಕೂಲ್ ಟೀಚರ್, ಈಗ ಪಟ್ಟೆ ಶ್ರೀಕೃಷ್ಣ ಪ್ರೌಢಶಾಲೆ ಶ್ರೀಮತಿ ಭವಿತಾ ಅವ್ರ ಮದುವೆ ಆದ್ರೆ. ಅರೇಂಜ್ ಮ್ಯಾರೇಜ್.
ಓಕೆ. ಸೊ ಮದುವೆ ಆದ್ಮೇಲೆ ಹೇಗಾಯ್ತು? ಏನಾದ್ರು ಬದಲಾವಣೆ ಆಯ್ತಾ? ಬದಲಾವಣೆ ಆಯ್ತು, ಪ್ರೆಷರ್ ಆಯ್ತು. ಊರಿಗೆ ಮದುವೆ ಆದ್ಮೇಲೆ ಅದೇ ಒಂದು ಖುಷಿ ಇರ್ತದೆ. ಯಾವಾಗಲೂ ಹೆಂಡತಿ ಅವನ ಗಂಡನನ್ನು ಆರ್ಮಿಗೆ ಸೇರಿ ಸಾವಾಗಲೂ ಸದಾ ಇಚ್ಛಿಸಿದೆ. ಖಂಡಿತ ಅದು ಇಷ್ಟಪಡೋದಿಲ್ಲ. ಗಂಡ ನನ್ನ ಒಟ್ಟಿಗೆ ಇರ್ಬೇಕು, ಅದೇ ಎಲ್ಲರ ಆಸೆ ಅದು ಊರಲ್ಲಿ. ಆದ್ರೆ ನಾರ್ತ್ ಸೈಡ್ ಕನ್ವಿನ್ಸ್ ಮಾಡಿದ್ರೆ ಈ ತಿಂಗಳು 1 ವರ್ಷ, ಇನ್ನು ಇಷ್ಟು ವರ್ಷ 20 ವರ್ಷ ನಮಗೆ BSF ಪೆನ್ಷನ್ ಒಂದು 20 ವರ್ಷ ಮಾಡ್ಲೇಬೇಕು. ಆರ್ಮಿ ತರ 17 ವರ್ಷ ನಂತರ ಸಿಗುದಿಲ್ಲ. 20 ವರ್ಷ ಕಂಪಲ್ಸರಿ ಮಾಡ್ಲೇಬೇಕು. 17 1-2 ವರ್ಷ 3 ವರ್ಷ ಎಲ್ಲ ಮಾಡುವಂತ ಅದು ಕನ್ವಿನ್ಸ್ ಮಾಡ್ತಾ ಅದಾಯ್ತು. ಮತ್ತೆ 1 ವರ್ಷ ನಂತರ ನಂಗೆ ಮಗಳಾದ್ಲೆ ಒಂದು ಮಗಳ ನಂತರ ಪುನಃ ಅದೇ ಪ್ರೆಷರ್ ಬರಬೇಕು ಮಗಳ. ನನಗೆ ನನ್ನ ಮಗಳ ಹುಟ್ಟಿದಾಗ ನನಗೆ ರಜಾನು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಆಗೊಂದು ಫೋನ್ ಇತ್ತು ಸಿಸ್ಟಮ್, ಸ್ವಲ್ಪ ಮಾತಾಡ್ತಿದ್ದೆ. ಆದ್ರೆ ಈಗಲೂ ಹೇಳ್ತೇನೆ, ನನ್ನ ಮಗಳು ಹುಟ್ಟಿದಾಗ ಬರ್ಲಿಕ್ಕೆ ಆಗ್ಲಿಲ್ಲ. ನೋವು ಇರ್ಬೋದು ಅವ್ರು ಖಂಡಿತ. ಸೊ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಿದ್ರೆ, ಹೆಂಡತಿ ಮಗಳು, ಬಹುಶಃ ಅವರದ್ದು ಕೂಡ ಸಪೋರ್ಟ್ ನಿಮ್ಗೆ ಅಷ್ಟೇ ಇದೆ. ಅಂದ್ರೆ ನೀವು ಪ್ರತಿ ಸರ್ತಿ ಹೇಳಿದಾಗ್ಲೂ ಕೂಡ ಅದನ್ನ ಒಪ್ಪಿಕೊಂಡು ನಿಮ್ಗೆ ಸಪೋರ್ಟ್ ಮಾಡಿದ್ರು. ಏನ್ ಹೇಳ್ತೀರಿ ಅವರ ಬಗ್ಗೆ ಅಂತ? ಖಂಡಿತ ಹೇಳ್ತೇನೆ. ನನ್ನ ಇಷ್ಟು ದೂರದ ಪ್ರಯಾಣವನ್ನು ಸಾಧು ಕೊಟ್ಟವಳಿ ನನ್ನ ಹೆಂಡತಿ. ಖಂಡಿತ ಮದುವೆ ಆದ ನಂತರ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಶ್ರೀಕೃಷ್ಣ ಪ್ರೌಢಶಾಲೆಯಲ್ಲಿ ಅವಳು ಕೆಲಸ ಮಾಡಿ ಈ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೆ ಅಷ್ಟು ದೂರದಿಂದ ಬರ್ತಿಲ್ಲ. ಒಂದು ಮಧ್ಯಾಹ್ನ ಬರುವುದು, ಪುನಃ ಊಟ ಮಾಡುದಿಲ್ಲ, ಹಾಲು ಉಣಿಸಿ ಪುನಃ ಮಗಳಿಗಾಗಿ ಪುನಃ ಶಾಲೆಗೆ ಹೋಗುದು, ಪುನಃ ಅಲ್ಲಿಂದ ಸಾಯಂಕಾಲ 4:15 ಬರ್ತಿದ್ಲು. ಇಲ್ಲಿ ಬಂದು ಊಟ ರುಚಿ ಪುನಃ ಮಗಳನ್ನು ಸಾಕಿದ ಕ್ರಿಯೆ ಅವಳಿಗೆ ಕೊಡ್ಬೇಕು ನಾ ಖಂಡಿತ. ಯಾಕಂದ್ರೆ ನಾವು ಹಣ ಕೊಟ್ರೆ ಆ ಪ್ರೀತಿ ಸಿಗ್ಲಿಕ್ಕಿಲ್ಲ, ಎಲ್ಲ ತಾನೇ ಮಾಡಿದ. ಸೊ ಅದ್ರಲ್ಲೆಲ್ಲ ಅವ್ರದ್ದು ಖಂಡಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಾದ ಬಳಿಕ ಈಗ 34 ವರ್ಷ ಸರ್ವಿಸ್ ಮಾಡಿ ಈಗ ಬರ್ಬೇಕಂತ ಕಷ್ಟ ಆಯ್ತು. ನಮ್ದು ತೋಟ ನೋಡ್ಬೇಕು, ಕೆಲಸ ಹೋಗೋಲ್ಲಿ ಬಾಗಿಲು ಹಾಕಿರೋದು ಸರಿಯಲ್ಲ. ಮಕ್ಕಳು ಮಕ್ಕಳ ಒಟ್ಟಿಗೆ ಉಳಿದ ಸಮಯವನ್ನು ಅವರೊಟ್ಟಿಗೆ ಕಲಿಯುವಂತೇಳಿ ಇಲ್ಲಿಗೆ ರಿಸೈನ್ ಕೊಟ್ಟು ಬಂದೆ. ಅಂದ್ರೆ ನೀವು ಹೋದಾಗ ನಿಮಗೆ ಮನೆಯಲ್ಲಿ ಕಷ್ಟ ಇತ್ತು, ಊಟ ಮಾಡ್ಲಿಕ್ಕೂ ಸರಿಯಾದ ಮನೆ ಇರ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಸೊ ಅದನ್ನ ನೀವು ಹೇಗೆ ಕನಸನ್ನ ನನಸು ಮಾಡಿಕೊಂಡು ಬಂದ್ರಿ ಅನ್ನುವಂಥದ್ದು? ಈಗ ನಿಮ್ಮ ಒಂದು ಮನೆಯನ್ನ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದಷ್ಟು ನಾವು ಆಸ್ತಿಯನ್ನು ಹೊಂದಬೇಕು ಅನ್ನುವಂತ ಒಂದು ಕನಸು. ಸೊ ಅದನ್ನೆಲ್ಲ ಹೇಗೆ ಮಾಡಿಕೊಂಡು ಬಂದ್ರಿ? ಯಾವ್ದಕ್ಕೂ ನಿಜವಾಗ್ಲು, ಯಾಕಂದ್ರೆ ನನ್ನ ಹೆಂಡತಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತಲ್ಲಿ ಶ್ರೀಕೃಷ್ಣ ಪ್ರೌಢಶಾಲೆಯಲ್ಲಿ. ಅದು 2 ಸ್ಕೂಲ್ ಆಯ್ತು. ನಂದು ಆಲ್ರೆಡಿ ಸರ್ಕಾರಿ ಇತ್ತು ನೌಕರಿ. ಇಬ್ರು ಚಾಲೆಂದು ನಮಗೊಂದು ಸುಂದರ ಮನೆ ಬೇಕು. ಯಾವ್ದಕ್ಕೂ ಆಸೆ ನಾವು ಪಟ್ಟಿಲ್ಲ. ನಮ್ಮ ಊರಿನ ಅಲ್ಲಿದ್ದು ಜಾಗ ಸ್ವಲ್ಪ ಇತ್ತು, ಆದ್ರೆ ಅದನ್ನು ಆಸೆ ಪಟ್ಟಿಲ್ಲ. ಇವನ ತಾಯಿ ಮನೆಯದ್ದು ಜಾಗನೂ ನಾವು ಆಸೆ ಪಟ್ಟಿಲ್ಲ. ಸ್ವಂತ ಮನೆ ಹೊಂದಬೇಕು, ಸ್ವಂತ ಜಾಗ ಬೇಕು, ಸ್ವಂತ ಯಾರ ಒಂದು ಈ ಪೈಸೆಗೂ ಹಣಕ್ಕೂ ಆಸೆ ಪಡದೆ ಸ್ವಂತ ನಮ್ಮ ದುಡಿಮೆಯಿಂದ ಸಂಪಾದನೆ ನಾವು ಬದುಕುವುದು. ಅದೇ ನಾವು ಮಾಡಿದ ಶ್ರೇಯ. ಯಾಕಂದ್ರೆ ನನ್ನ ಮಕ್ಕಳಿಗೆ ಅದೇ ಯಾರ್ದು, ನನ್ನ ಅಜ್ಜಂದು ನನ್ನ ಮಾವಂದು ಸಿಕ್ಕಿದ ಅದಕ್ಕೆ ನಾವು ಆಸೆ ಪಟ್ಟಿಲ್ಲ. ನನ್ನ ಮಕ್ಕಳಿಗೆ ಅದೇ. ಸೊ ಇಲ್ಲಿ ಈಗ ಹೇಗಿದೆ? ಕೃಷಿ ಇದೆಯಾ? ಏನಿದೆ? ಇದೆಲ್ಲ ಸಾಧಾರಣ ಇದೆಲ್ಲ ನಮ್ದು ಒಂದು 500 ತೆಂಗಿನ ತೋಟ, ಅಡಿಕೆ ತೋಟ ಇದೆ. 40 ತೆಂಗಿನ ಮರ ಇದೆ. ಮನೆ ನೋಡಿದಿರಿ ನೀವು ಇಲ್ಲಿ. ಈಗ ಸ್ವಂತ ದುಡಿಮೆ, ನನ್ನ ಇಬ್ಬರ ಹೆಂಡತಿ ನನ್ನ ಸ್ವಂತ ದುಡಿಮೆಯಿಂದ ಮಾಡಿದ ಶ್ರೇಯ ಇದು. ಯಾಕಂದ್ರೆ ನಮ್ಮ ಕೆಲಸದಿಂದಾಗಿ ಸಂಪಾದಿಸಿ ಮಾಡಿದ ಇದು. ಲೋನ್ ಇರ್ಬೋದು, ಅದು ಲೋನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಜಾಗಲಿಕ್ಕೆ ಸಾಧ್ಯ. ಅದು ಖಂಡಿತ ಖರೀದಿ ಮಾಡಿದ ಸ್ವಂತ ನಾವು ಖರೀದಿ ಮಾಡಿದ ಜಾಗ ಇದು. ನಾವು ಖರೀದಿ ಮಾಡಿ ಕಟ್ಟಿದ ಮನೆ ಇದು. ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕಂತೇಳಿ ನಾವು ಇಬ್ಬರು ಕೆಲಸ ಮಾಡಿ ಸಮಾಜಕ್ಕೆ ಮಾದರಿ ಆಗ್ಬೇಕಂತೇಳಿ. ಯಾಕಂದ್ರೆ ನಮ್ದೇನ ಕೆಟ್ಟ ಚಟಗಳಿಲ್ಲ, ನಂದಿಲ್ಲ, ಮತ್ತೆ ಹೆಂಗಸರದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಇಲ್ಲ ಅವ್ರದ್ದು. ಅದರಿಂದ ಆಗಿಂತ ಒಂದು ಮನೆ ಕಟ್ಟುವ ಒಂದು ಭಾಗ್ಯವಂತು. ಅದಕ್ಕಾಗಿ ಈ BSF ಮಾಡಲಿಕ್ಕೆ ಸಾಧ್ಯ. ಅದರ ಸಾರದಿಂದ ನಾವು ಇಷ್ಟೆಲ್ಲ ಮಾಡಿದೆವು ಖಂಡಿತ. ಈಗ ಮುಂದಕ್ಕೆ ಇರುವಂತ ಕನಸೇನು? ಈಗ ಹೆಚ್ಚಿನವರಿಗೆ ನಿವೃತ್ತಿ ಜೀವನದ ನಂತರ, ನಿವೃತ್ತಿ ಹೊಂದಿ ಬಂದ ಬಳಿಕ ಮತ್ತೆ ಇನ್ನೊಂದು ಹೊಸ ಜೀವನ ಶುರು ಮಾಡ್ತಾರೆ. ಖಂಡಿತ. ನಿಮ್ಮದೀಗ ಏನು ಕನಸಿದೆ ಮುಂದಕ್ಕೆ ಅನ್ನುವಂಥ? ಮುಂದಕ್ಕೆ ಇದೇ ಕೃಷಿಯಲ್ಲಿ ಅವಲಂಬಿತನಾಗಿ ಕೃಷಿಯಲ್ಲಿ ಒಂದು ಹೊಸ ಜೀವನವನ್ನು ಮಾಡುವಂತ ಒಂದು ಆಸೆ. ಸಮಾಜ ಸೇವಕನಾಗಿ ಕೃಷಿಯಲ್ಲಿ ಮುಂದುವರಿಯುವಂತ ಒಂದು ಆಸೆ. ಯಾಕಂದ್ರೆ ಕೆಲಸ ಅಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ಇಲ್ಲಿ ಪುನಃ ಕೆಲಸ ಮಾಡೋದು ಅದು ನನ್ಗೆ ಸರಿ ಅನಿಸುದಿಲ್ಲ. ಯಾಕಂದ್ರೆ ಅಲ್ಲಿ 60 ವರ್ಷನೂ ಮಾಡ್ಬೋದಿತ್ತು ನನಗೆ ಕೆಲಸ ಮಾಡಿ ಬರ್ಬೋದು. ಆದ್ರೆ 60 ವರ್ಷದ ನಂತರ ಬರ್ಲೇಬೇಕು ಮನೆಗೆ. 60 ವರ್ಷ ಕಳೆದ ಮೇಲೆ ಅಲ್ಲಿ ಇಲ್ಲಿಗೆ ಮನೆಗೆ ಬರ್ಲೇಬೇಕು.
ಕುಟುಂಬಕ್ಕೆ ಒಂದಷ್ಟು ಸಮಯ ಕೊಡ್ಬೇಕು. ಕೊಡು ಸಮಯ. ಈಗ ಕುಟುಂಬಕ್ಕೆ ಒಂಚೂರು ಸಮಯ ಕೊಡುವಂತ ಎಷ್ಟು ತಂದ್ರೆ ನಮ್ಮ ಜೀವನದ ಒಟ್ಟಿಗೆ ಕುಟುಂಬದೊಟ್ಟಿಗೆ ಸಂಸಾರಸ್ಥನಾಗಿ ಬದುಕು ಅಂತ ಹೇಳಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ಆಗಿ ಬಂದೆ. ಓಕೆ. ಸೊ ಈಗ ಒಮ್ಮೆ ನೀವು ಇಷ್ಟು ವರ್ಷಗಳ ಒಂದು ನಿಮ್ಮ ಲೈಫಿನ ಜರ್ನಿಯನ್ನ ನೀವೇ ತಿರುಗಿ ನೋಡಿದಾಗ ಏನ್ ಅನಿಸ್ತದೆ ಅಂತ ನಿಮಗೆ? ಖುಷಿ ಆಗ್ತದೆ? ಖುಷಿ ಆಗ್ತದೆ, ಖಂಡಿತ ಖುಷಿ ಆಗ್ತದೆ. ಇದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಇದೆ ಹಾಗೂ ನಾನು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ಖಂಡಿತ ನೆನೆದಾಗ ಈ ತರಾನು ಆಗಿದೆ ಅಂತ. ಯಾಕಂದ್ರೆ ನನ್ಗೆ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮೊದಲೇ. ಅಲ್ಲಿದ್ದಂತ ಜೀವನ ಇಲ್ಲಿಗೆ ಬಂದಿದೆ ಅನ್ನುವಂಥದ್ದು ಖುಷಿ ಇದೆ. ಖಂಡಿತ ಖುಷಿ ಇದೆ. ಮಕ್ಕಳೊಟ್ಟಿಗೆ ಕಲಿಬೇಕಂತ ಒಂದು ಆಸೆ ಇದೆ. ಒಟ್ಟಿಗೆ ನೋಡು ಸಂಸಾರಸ್ಥನಾಗಿ ಒಟ್ಟಿಗೆ ಇವರೊಟ್ಟಿಗೆ ನನ್ನ ಖುಷಿಯನ್ನು ಇವರೊಟ್ಟಿಗೆ ಕಲಿಬೇಕಂತ ಆಸೆ ಇದೆ. ಈಗ ಈ ಇಷ್ಟು ವರ್ಷಗಳಿದ್ರಲ್ಲಿ ಯಾರಿಗಾದ್ರೂ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ನನ್ನ ತಂದೆ ತಾಯಿಗಳಿಗೆ. ತಂದೆ ಈಗ ತೀರೋಗಿದ್ದಾರೆ, ಆದ್ರೆ ನನ್ನ ಅಮ್ಮನಿಗೆ ಹಾಗೆ ನನ್ನ ಹೆಂಡತಿಯಾದಂತ ಭವಿತಾ ಖಂಡಿತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಸರ್. ಅವರ ಶ್ರಮ ದೊಡ್ಡದಿದೆ ನಿಮ್ಮ ಜರ್ನಿಯಲ್ಲಿ. ಅದರೊಟ್ಟಿಗೆ ದೇಶ ಸೇವೆ ಮಾಡುವಂತದ್ದು ಕೂಡ ಎಲ್ಲರ ಒಂದು ಕನಸು, ನಾನು ಅಷ್ಟಿಗೆ ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ? ಎಷ್ಟು ವರ್ಷಗಳಂದ್ರೆ ತುಂಬಾ ಮಂದಿ ಆಸೆ ಪಡ್ತಾರೆ ನಾವು ಮಿಲಿಟರಿಗೆ ಹೋಗ್ಬೇಕು, ಸೈನ್ಯ ಸೇರ್ಬೇಕು ಅಂತ. ಎಲ್ರಿಗೂ ಆಗೋದಿಲ್ಲ, ಬಟ್ ನಿಮಗೆ ಅದು ಬಹಳ ಸುಲಭದಲ್ಲಿ ಸಿಕ್ಕಿದೆ. ಆ ಸಮಯದಲ್ಲಿ ಆ ತರ ಇತ್ತು. ಹೌದು ಹೌದು, ಖಂಡಿತ. ಏನ್ ಹೇಳ್ತೀರಿ ಅಂದ್ರೆ ಈಗ ನೀವು ಆ ಜರ್ನಿಯನ್ನ ನೋಡಿದಾಗ ಈಗ ಪರಿಸ್ಥಿತಿ ಹೇಗಿದೆ ಮತ್ತೆ ಆಗ ಹೇಗಿತ್ತು ಅನ್ನುವಂಥದ್ದನ್ನ ಒಂದು ನೀವು ಡಿಫರೆನ್ಶಿಯೇಟ್ ಮಾಡಿ ಹೇಳೋದಿದ್ರೆ? ಆ ಸಮಯದಲ್ಲಿ ಕೆಲಸ ಇತ್ತು, ಆದ್ರೆ ಹೋಗೋರು ಯಾರು ಇರ್ಲಿಲ್ಲ. ಈಗ ಕೆಲಸ ಇಲ್ಲ, ಹೋಗೋರು ಜಾಸ್ತಿ ಇದ್ದಾರೆ. ಆದ್ರೆ ಈಗ ಹೋಗುವಾಗ ಅದರ ರೂಲ್ ರೆಗ್ಯುಲೇಷನ್ ಬಹಳ ಜಾಸ್ತಿ ಉಂಟು. ಈಗ ಮೊದಲು ಆ ತರ ಇರ್ಲಿಲ್ಲ. ಈಗ ನಾವು ಮೊದಲೇ ಕೋಚಿಂಗ್ ಸೆಂಟರ್ ಹೋಗ್ಬೇಕು, ಫಿಸಿಕಲ್ ಫಿಟ್ನೆಸ್ ಬಹಳ ಅಗತ್ಯ, ಸ್ಕಿಲ್ ಬೇಕು. ನಮ್ಗೆ ಆತರ ಏನು ಸ್ಕಿಲ್ ಏನು ಅಗತ್ಯ ಇರ್ಲಿಲ್ಲ ಮೊದಲು. ಖಾಲಿ ಬಾಡಿ ಇದ್ರೆ ಸಾಕು, ಹೈಟ್ ಇದ್ರೆ ಸಾಕು, ಆಗ್ತಿತ್ತು. ಖಂಡಿತ ಈ ತರ ಈಗ ಕೋಚಿಂಗ್ ಸೆಂಟರ್. ಆದ್ರೆ ಬಹಳ ಬೇಸರದ ಸಂಗತಿ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ಡಿಸ್ಟಿಕ್ನವರು ಆರ್ಮಿಗೆ ಯಾರು ಕಡಿಮೆ. ಯಾಕಂದ್ರೆ ನಮ್ಮ ಭಾವನೆ ಆ ತರ ಆಗಿದೆ. ನನ್ಗೆ ಇಬ್ಬರೇ ಮಕ್ಳಿರೋದು, ಎನ್ನ ಜೋ ಮಗನೇ ಪೂರ್ಚಕ ಬರ್ಚಿ ಮೂಲೆಪ್ಪಾಡು, ಆ ತರ ಒಂದು ಅವ್ರ ಭಾವನೆ ಆ ತರ ಆಗಿದೆ. ಯಾಕಂದ್ರೆ ತುಳು ಅವ್ರಿಗೆ ಮನಸ್ಸಲ್ಲ. ಅದು ನಾವು ಇಲ್ಲಿ 15-15 ಆಗಸ್ಟ್ ಬಂದ ಕೂಡಲೇ ಜಂಡ ಹಿಡ್ಕೊಂಡು ಹೋದ್ರೆ ಅಮರ ಭಾರತ್ ಮಹಾನ್ ಅಂತ ಹೇಳಿ ಹೋಗ್ತೇವೆ, ಜೈ ಭಾರತ್ ಮಾತಾ. ಆದ್ರೆ ಅದು ಮನಸ್ಸಲ್ಲಿ ಮಾತ್ರ, ಅದು ಹೊರಗಡೆ ದೇಶ ಸೇವೆ ಮಾಡ್ಲಿಕ್ಕೆ ಹಿಂಜರಿತಾರೆ, ಮಾಡುದಿಲ್ಲ. ನಮ್ಮ ಕಡೆಯಿಂದ ಕೂಡ ಹೆಚ್ಚು ಜನ ಹೋಗ್ಬೇಕು. ಅದಕ್ಕೆ ಸಪೋರ್ಟ್ ಮಾಡಬೇಕು. ಕಷ್ಟ ಇಲ್ಲ ನಿಮಗೆ ಮನೆಗೆ ಸಂಪರ್ಕ ಮಾಡ್ಲಿಕ್ಕೆ ಪತ್ರ ಬರಿಬೇಕಿತ್ತು, ಈಗಿನವರಿಗೆ ಏನಿಲ್ಲ. ಈ ಮಾಧ್ಯಮದ ಮುಖಾಂತರ ಪ್ರತಿಯೊಂದು ವಿಷಯ ಗೊತ್ತಾಗ್ತದೆ, ಎಲ್ಲಿ ವೇಕೆನ್ಸಿ ಏನಿದೆ, ಎಷ್ಟು. ಅದು ಮಾಧ್ಯಮ ಖಂಡಿತ ಮಾಧ್ಯಮದಿಂದಾಗಿ ಜನರ ಪ್ರತಿಯೊಂದು ಮಾತು ಅವರಿಗೆ ಗೊತ್ತಾಗ್ತದೆ. ಜೊತೆಗೆ ಡ್ಯೂಟಿ ಮಾಡೋದು ಕೂಡ ಮನೆಯವರೊಟ್ಟಿಗೆ ಸಂಪರ್ಕ ಮಾಡೋದು ಕೂಡ ಕಷ್ಟ ಅಲ್ಲ. ಆದ್ರೆ ಮೊಬೈಲ್ ಡ್ಯೂಟಿಯಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಮಾಡ್ಲಿಕ್ಕೆ ಇಲ್ಲ ಅದು. ಯಾಕಂದ್ರೆ ಅದು ಮಿಸ್ ಯೂಸ್ ಆಗ್ತದೆ. ಮನೆಯ ಕಷ್ಟದೊಟ್ಟಿಗೆ ಮೊಬೈಲ್ ನೋಡಿದ್ರೆ ಮನೆಯ ಕಷ್ಟದಲ್ಲಿ ಏನಾದ್ರು ಬಾತ ಇದಾದ್ರೆ ಅದು ಅಲ್ಲಿ ಆಕ್ಸಿಡೆಂಟಲ್ ಕೇಸ್ ಅಲ್ಲಿ ಜಾಸ್ತಿ ಇದಾಗ್ತದೆ. ಇದರ ಕಾರಣ ಅದೇ. ಮೊಬೈಲ್ ಇರ್ಲಿಲ್ಲ ಮೊದಲು. ಲೆಟರ್ ಅಲ್ಲಿ ಅದು 15 ದಿವಸ ಮುಟ್ಲಿಕ್ಕೆ ಅಲ್ಲಿಂದ ಬರ್ದು 1 ತಿಂಗಳು ಒಂದೇ ಲೆಟರ್ ಅಲ್ಲಿ ಮುಗ್ದೋಗ್ತದೆ. ಒಂದು ನಾವು ಕಲ್ಸಿದ ಮುಟ್ಟುವಾಗ 15 ದಿವಸ, ಅಲ್ಲಿಂದ ಬರೋ 1 ತಿಂಗಳು ಮುಗ್ದೋಯ್ತು. ಆ ಲೆಟರ್ ಕಾಯ್ತಿರುವಾಗ ಆ ಲೆಟರ್ ಮುಗಿತು. ಈ ತರ ಡೈರೆಕ್ಟ್ ಫೋನ್ ಆಯ್ತು. ಫೋನ್ ಆಗ ಹೆಂಡತಿ ಹತ್ರ ಜಗಳ ಆಯ್ತು, ಅವ ಟೆನ್ಷನ್ ಆದ, ಬಂದುಕೊಂಡು ನಮ್ಮ ಕೈಯಲ್ಲಿ ಟೆನ್ಷನ್ ಉಪಾಯ ಸಾಧ್ಯ ಇರು, ಅಲ್ಲೇ ಸೊಸೈಡ್ ಕೇಸ್ ಆಗ್ತದೆ. ಅದಕ್ಕಾಗಿ ಮೊಬೈಲ್ ಬ್ಯಾನ್. ಈಗ ಮೊಬೈಲ್ ಕಡಿಮೆ ಡ್ಯೂಟಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ರೆಸ್ಟ್ ಟೈಮ್ ಅಲ್ಲಿ ಮಾತಾಡ್ಬೋದು. ಡ್ಯೂಟಿ ಮುಗಿಸಿ ಅದೇ ಗೌರ್ಮೆಂಟ್ ಡ್ಯೂಟಿ ಮುಗಿಸಿ ನೀವು ಮೊಬೈಲ್ ಅಲ್ಲಿ ಏನ್ ಬೇಕಾದ ನಿನ್ನ ರೆಸ್ಟ್ ಟೈಮ್ ಅಲ್ಲಿ. ಅದೇ ಡ್ಯೂಟಿಯಲ್ಲಿ ಮೊಬೈಲ್ ಇಲ್ಲ, ಅದು ಬಹಳ ಅಗತ್ಯ. ಈಗಿನ ಸಮಾಜಕ್ಕಾಗಿ ಮೊಬೈಲ್, ಸಮಾಜ ಯಾವ ನಡೀತಿಂದ ಏನ್ ಟೆನ್ಷನ್ ಉಂಟಂತ ಮನುಷ್ಯನಿಗೆ ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಿಮ್ಮ ಸಹೋದರ ಕೂಡ ಆರ್ಮಿಗೆ ಸೆಲೆಕ್ಷನ್ ಆಗಿದ್ರು ಅಂತ ಹೇಳಿದ್ರು. ಬಹುಶಃ ಅವರಿಗೆ ನೀವೇ ಸ್ಫೂರ್ತಿ. ಖಂಡಿತ ನಿಮ್ಮನ್ನ ನೋಡಿ ಅವರು EM 22 ವರ್ಷ ಸರ್ವಿಸ್ ಮಾಡಿದ್ದಾನೆ. ಮಾಡಿ 2 ವರ್ಷ ಆಯ್ತು ಬಂದು. ಈಗ ಸ್ವಂತ ಮನೆ, ಇದೇ ತರ ಒಂದು ಸ್ವಂತ ಮನೆ ಕಟ್ಟಿ ಇಲ್ಲಿ ಕೆದಿಲದಲ್ಲಿ ಸ್ವಂತ ಮನೆ ಕೂಡ ಬೇರೆ ಇದ್ದಾನೆ. ಈಗ ಅವ್ರು ಬ್ಲಿಂಕಿಟ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ರು. ಆರ್ಮಿಯರ್ ಬಂದಾಗ ಕೆಲಸ ಸಿಗ್ತದೆ ಅವ್ರಿಗೆ ಖಂಡಿತ. ಅದೇ BSF ನವರಿಗೆ ಕೆಲಸ, ನಮಗೆ 60 ವರ್ಷ ಕೆಲಸ ಮಾಡ್ಲಿಕ್ಕೆ. ಆರ್ಮಿ ಅವರಿಗೆ ಲಾಸ್ಟ್ 17 ವರ್ಷದಿಂದ 24 ವರ್ಷ ಪ್ರಮೋಷನ್ ಆದ ಕೂಡಲೇ ವರ್ಷ ಜಾಸ್ತಿ ಆಗ್ತದೆ. ಅವ್ರು ಬಂದ ಮೇಲೆ ಪೊಲೀಸ್ಗೆ ಇಲ್ಲಿಗೆ ಟ್ರೈ ಮಾಡ್ತಾರೆ. BSF ಆ ಚಾನ್ಸ್ ಅರ್ಧ ಸೈನ್ಗೆ CRP ಆಗ್ಲಿ, BSF ಆಗ್ಲಿ, SSB ಯಾವ್ದು ಫೋರ್ಜು ಆರ್ಮಿ ಬಿಟ್ಟು ಯಾರಿಗ ಆತನ ಅರೆಸೇನಾ ಪಡೆಗಳಿಗೆ ಯಾರಿಗ ಅಷ್ಟು ಚಾನ್ಸ್ ಇಲ್ಲ. ಮಾಡಿದ್ರೆ 60 ವರ್ಷ ಅಲ್ಲೇ ಮಾಡ್ಬೋದು. ಇಲ್ಲಿ ಬಂದು 10,000 15,000 ರೂಪಾಯಿ ಸೆಕ್ಯೂರಿಟಿ ಗಾರ್ಡ್, ಅದು ಕಷ್ಟ. ಈಗ ಅದು ಪ್ರೈವೇಟ್ ಏಜೆನ್ಸಿ ಎಲ್ಲ. ಇವತ್ತು ನಾನು ಕೆಲಸ ಹೋದ್ರೆ ಆ ಸಂಬಳ ಕಟ್ಟು. ಊರಿಗೆ ಬಂದ ಮೇಲೆ ನಮಗೆ ಎಮರ್ಜೆನ್ಸಿ ಮದುವೆ ಇರ್ತದೆ,
ಎಲ್ಲ ಫಂಕ್ಷನ್ ಕಾರ್ಯಕ್ರಮ ಹೋಗ್ಲೇಬೇಕು. ಅಲ್ಲಿ ನಾವು ಸೆಕ್ಯೂರಿಟಿಗಳು ಆವತ್ತು ಹೋಗ್ಲಿಲ್ಲ, ಆ ಸಂಬಳ ಕಟ್. 15,000 ರೂಪಾಯಿ ಸಂಬಳದಲ್ಲಿ 2 ದಿವಸ ಹೋಗ್ಲಿದ್ರೆ ಅವನಿಗೆ 13,000 ಆಯ್ತು. ಮತ್ತೆ ಮನೆ ಅದು ಕೆಲವು ಸಮಸ್ಯೆಗಳು ಬರುವಾಗಲ್ಲ ಆ ತರ ಮಾಡಿದಾಗ ಅದೇ ಫೌಜಲ್ಲಿ ನೌಕರಿ ಮಾಡೋದು ಬಹಳ ಒಳ್ಳೇದು. ಆದ್ರೆ ಫೌಜ್ ಅದು ಬೆಲ್ಟ್ ದಾರಿ ನಮ್ಮ ಈ ಮನಸ್ಸಲ್ಲಿ ಇದ್ರೆ ಪೊಲೀಸ್ ಇರ್ಲಿ ಯಾವ್ದಕ್ಕಾದ್ರೂ ಸೇರ್ಲೇಬೇಕು. ಮನುಷ್ಯನಿಗೆ ದೃಢ ಸಂಕಲ್ಪ ಬೇಕು. ಅದಕ್ಕೆ ನಾನು ಖಂಡಿತ ಮಾಡ್ತೇನೆ ಅಂತ ಇದ್ರೆ ಖಂಡಿತ ಹೋಗ್ಲಿಕ್ಕೆ ಚಾನ್ಸ್ ಉಂಟು. ಈಗ ಊರಿನೊಟ್ಟಿಗೆ ನಿಮ್ಮ ಸಂಪರ್ಕ ಹೇಗಿತ್ತು? ಅಂದ್ರೆ ಊರಿನ ಸಂಘ ಸಂಸ್ಥೆಗಳ ಜೊತೆಗೆ ಅಥವಾ ಊರಿನಲ್ಲಿ ನಿಮ್ಮ ಒಂದು ತೊಡಗಿಸಿಕೊಳ್ಳುವಿಕೆ ಹೇಗಿತ್ತು ಅಂತ? ಊರಿನಲ್ಲಿ ಪೂರ ಎಲ್ಲರೂ ಸಪೋರ್ಟ್ ಇದ್ದಾರೆ ನನಗೆ. ನೀವು ಮೊನ್ನೆ ನೋಡಿರ್ಬೋದು, ನಾನು ಬರುವಾಗ ನನಗೆ ಈ ತರ ಸಪೋರ್ಟ್ ಅಂತ ನನಗೆ ಗೊತ್ತಿಲ್ಲ. ಅದು ಇಲ್ಲಿ ಬಂದ ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ದ ನಂತರ ನನಗೂ ಗೊತ್ತಾಯ್ತು ಈ ತರನೂ ಉಂಟಾ ಅಂತ ಹೇಳಿ. ಒಂದು ಫೌಜಿನಿಂದ ರಿಟೈರ್ಡ್ ಬಂದ ಮೇಲೆ ಜನರ ಇಷ್ಟೊಂದು ಸಪೋರ್ಟ್ ಇದೆ ಅಂತ ನೋಡಿದಾಗಲೇ ಪ್ರೀತಿ ವಿಶ್ವಾಸ ನೋಡಿದಾಗ ಗೊತ್ತಾಯ್ತು. ಆದ್ರೆ ನಾನೇ ಅದೇ ಇರೋದು, ಈ ತರ ಸಪೋರ್ಟ್ ಜನಗಳ ಸಪೋರ್ಟ್ ಇದೆ, ಆದ್ರೆ ನಾವು ಅದಕ್ಕೆ ಸಪೋರ್ಟ್ ಕೊಡಬೇಕು. ನಮ್ಮಂತ ಸಣ್ಣ ಸಣ್ಣ ಶಾಲೆ ಮಕ್ಕಳೆಲ್ಲ ಅದಕ್ಕೆ ಹೋಗ್ಬೇಕು. ನಮ್ಮ ದಕ್ಷಿಣ ಕನ್ನಡದ ಪುತ್ತೂರಿನಿಂದ ಬಹಳಷ್ಟು ಜನ ಸೇನೆಗೆ ಭರ್ತಿಯಾಗಬೇಕು ನನ್ನ ಆಸೆ. ಯಾಕಂದ್ರೆ ಜೀವನ ಕಷ್ಟ. ಕೆಲವ್ರ ಮನೆತನ ಪಾಪ ನಾರ್ಮಲ್ ಬಡತನದಲ್ಲೇ ಇರಬಹುದು, ಕೆಲವರು ಶ್ರೀಮಂತರು, ಕೆಲವರು ಶ್ರೀಮಂತರಾಗಿ ನಾವು ಸೇನೆಗೆ ಸೇರ್ತಂದೇವು, ಕೆಲವರು ಬಡತನಕ್ಕೆ ನಮ್ಮ ಹೊಟ್ಟೆ ಪಾಡಿಗಾಗಿ ಸೇರುವವರು ಇರಬಹುದು. ಅಲ್ಲಿ ಮರಣ ಎಂಬುದು ಎಲ್ಲೂ ನಮ್ಮ ಕೈಯಲ್ಲಿ ಇಲ್ಲ. ಏನೋ ಶಾಶ್ವತನೂ ಅಲ್ಲ. ಇಲ್ಲಿ ರೋಡಲ್ಲಿ ಹೋಗುವಾಗ್ಲೂ ಅಂತ ತರ ಆಗ್ತದೆ. ಆದ್ರೆ ಸೇನೆಯಲ್ಲಿ ಇದ್ರು ಆಗ್ತದೆ. ಸೇನೆಯಲ್ಲಿ ಸತ್ರೆ ಅದು ವೀರಮರಣ, ಅದರಲ್ಲೊಂದು ಹೆಮ್ಮೆ ಇರ್ತದೆ ಖಂಡಿತ. ಯಾವ್ದು ಸಮಾಜ ಸೇವೆ, ಯಾವ್ದು ನಿಷ್ಠೆಯಿಂದ ಮಾಡಿದ ಕೆಲಸ ಅದು ಖಂಡಿತ ಸಮಾಜ ಸೇವೆ. ಸೊ ಈಗ ಫೈನಲ್ ಆಗಿ ಯೂತ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಏನ್ ಕೊಡ್ತೀರಿ ಅಂತ? ಒಬ್ಬ ನಿವೃತ್ತ ಯೋಧನಾಗಿ ನಾನು ಹೇಳೋದೇನೆಂದ್ರೆ, ಪ್ರತಿಯೊಂದು ಸಂಘ ಸಂಸ್ಥೆಗಳು ಈ ಶಾಲೆಗೆ ಹೋಗುವ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಏನಾದ್ರೂ ಮಾಧ್ಯಮದ ಮುಖಾಂತರವೂ ನಾನು ಹೇಳೋದು ಇದೆ, ಪ್ರೋತ್ಸಾಹಿಸಿದ್ರೆ ಮಕ್ಕಳಲ್ಲಿ ಒಂದು ಭಾವನೆ ಬರ್ತದೆ ನಾನು ಸೇನೆಗೆ ಸೇರ್ಬೇಕಂತ. ಯಾಕಂದ್ರೆ ಅವರ ಕನಸು ಇದಾಗಬಾರ್ದು, ನುಚ್ಚಬಾರ್ದು. ಖಂಡಿತ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಖಂಡಿತ ಅವ್ರಾಗ ಮುಂದಕ್ಕೆ ಹೋಗೋ ಖಂಡಿತ ಚಾನ್ಸ್ ಇದೆ. ಯಾಕಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಪ್ರತಿ ಒಂದು ಮನೆಯಲ್ಲಿ 2 ಮಕ್ಕಳು 3 ಮಕ್ಕಳು ಸೇನೆಯಲ್ಲಿ, ಅಪ್ಪ ಸೇನೆಯಲ್ಲಿ, ಚಾಯ್ BSF ಇರ್ಲಿ, ಆರ್ಮಿ ಯಾವ್ದಾದ್ರಿ ಸೇನೆಯಲ್ಲಿ ದೇಶ ಸೇವೆ. ಮಗನೂ ಅದೇ, ಅವ 7th ಆದ ಕೂಡಲೇ ರನ್ನಿಂಗ್ ಮಾಡ್ತಾನೆ. 7th ಆದ ಕೂಡಲೇ ಅವನಿಗೆ ಪ್ರಿಪೇರ್ 10th ಆಗುವಾಗ ಅವನಿಗೆ ಅದೇ ಮನಸ್ಸಲ್ಲಿ ಇರುವುದಂತ ಸೇನೆಗೆ ಬರ್ತಾರೆ, ಆರ್ಮಿ ಸೇರ್ಬೇಕು. ಅದು BSF ಇರ್ಲಿ, ಪೊಲೀಸ್ ಇರ್ಲಿ. ಕೆಲವು ಸಾರಿ ನೀವು ಕೇಳಿರ್ಬೋದು, ಇಷ್ಟೆಲ್ಲ ಗೋಟಾಲ ಆಗ ಹಣ ಕೊಟ್ಟೆಲ್ಲ ಭರ್ತಿ ಆಗ್ತಾರೆ. ಯಾಕಂದ್ರೆ ಅವನಿಗೆ ಮನಸ್ಸಲ್ಲಿ ಎಷ್ಟು ಹಣ ಕೊಟ್ಟ ಅವನ ತಂದೆಗೆ ಆಸೆ ಇರುತ್ತೆ, ನನ್ನ ಮಗ ಸೇನೆಗೆ ಹೋಗ್ಲಿ, ಅವರ ಹೆಂಡತಿ ಮಕ್ಕಳು ಅದೇ, ನನ್ನ ಗಂಡ ದೇಶ ಸೇವೆ ಮಾಡಿ ಸತ್ತು ನನಗೆ ಶಾಂತಿ, ಆ ತರ ಭಾವನೆ ಇರ್ತದೆ. ಈ ಕಡೆ ನಮ್ಮ ಮಂಗಳೂರು ಈ ಕಡೆ ಬಹಳ ಕಡಿಮೆ ಇದೆ. ಅದಕ್ಕೆ ನಾವು ಪ್ರೋತ್ಸಾಹಿಸಿದ ಖಂಡಿತ ಅದು ಸಾಧ್ಯ. ನಾನು ಈ ಮಾಧ್ಯಮದ ಮುಖಾಂತರನೂ ಇದೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸಪೋರ್ಟ್ ಪ್ರೋತ್ಸಾಹಿಸಬೇಕು. ಸಂಘ ಸಂಸ್ಥೆಗಳು ಶಾಲೆಯಿಂದ ಮಾಡ್ತಾರೆ, ಖಂಡಿತ ಮಾಡ್ತಾರೆ ಶಾಲೆಯಿಂದ. ಆದ್ರೆ ಮುಂದಕ್ಕೆ ಹೋಗೋ ದಾರಿ ಗೊತ್ತಿಲ್ಲ ಅವರಿಗೆ, ಒಂದಷ್ಟು ಮಾರ್ಗದರ್ಶನ ಕೊಟ್ಟು. ಯಾಕಂದ್ರೆ ಇಲ್ಲೆಲ್ಲ ಕೋಚಿಂಗ್ ಸೆಂಟರ್ ಬಹಳ ಕಡಿಮೆ. ಪುತ್ತೂರು ಒಂದು, ಮಂಗಳೂರು ಒಂದು, 2-3 ಏನು ಉಂಟು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಷ್ಟೊಂದು ಲೈಸನ್ ಕಡಿಮೆ. ಅಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಉಂಟು ಕೋಚಿಂಗ್ ಸೆಂಟರ್. ಈ ರಿಟೈರ್ ಬಂದವರೆಲ್ಲ ಕೋಚಿಂಗ್ ಸೆಂಟರ್ ಮಾಡ್ತಾರೆ, ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಖಾಲಿ ಇಲ್ಲಿ ಮಕ್ಕಳಿಗೆ ಕ್ರಿಕೆಟ್, ಮೊಬೈಲ್ ಬಂದ್ಮೇಲೆ ಎಲ್ಲ ಆಗಿದೆ ಸರ್. ಖಂಡಿತ ಮೊಬೈಲ್ ಇಂದ ದೂರ ಉಳಿದ್ರೆ ಖಂಡಿತ ನಮ್ಮ ಊರಿನ ಮಕ್ಕಳು ಸೇನೆಗೆ ಖಂಡಿತ ಭರ್ತಿ ಆಗ್ತಾರೆ, ಗ್ಯಾರಂಟಿ. ಅದು ನನಗೆ ವಿಶ್ವಾಸ ಇದೆ ಖಂಡಿತ. ನಮ್ಮ ಕನಸು ನನಸಾಗ್ಲಿ. ಅದರ ಜೊತೆಗೆ ನೀವು ಈಗ ನಿವೃತ್ತಿ ಜೀವನದ ನಂತರ ಏನು ಕಂಡಿರುವಂತಹ ಕನಸು ಯೋಜನೆಗಳೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ನಮ್ಮ ಜೊತೆಗೆ ತಮ್ಮ ಒಂದು ಜೀವನದ ಕಥೆಯನ್ನ ಬಿಚ್ಚಿಟ್ಟದ್ದಕ್ಕಾಗಿ. ಸರ್ ಖಂಡಿತವಾಗ್ಲೂ ಸುದ್ದಿ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವು ಬಂದು ನನ್ನನ್ನು ಹಾರೈಸಿದಿರಿ, ಅವರು ನನ್ನ ಮಾತನ್ನು ಸಮಾಜಕ್ಕೆ ತಿಳಿಸುವ ಕಾರ್ಯಕ್ರಮ ಮಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದು ಯೋಧ ಸುಂದರ ಪೂಜಾರಿ ಅವರು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಅವರ ಜೀವನದ ಕಥನಗಳು. ಬಹಳಷ್ಟು ವರ್ಷ ಅಂದ್ರೆ ಸರಿಸುಮಾರು 34 ವರ್ಷ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದಷ್ಟು ಕನ್ನಡದಲ್ಲಿ ತಡವರಿಸಿದ್ರು ಕೂಡ ಎಲ್ಲ ಅವರ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಜೊತೆಗೆ ನಮ್ಮ ಭಾಗದ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೇನಾ ಪಡೆಗಳಿಗೆ ಅಂದ್ರೆ ಸೇನೆ ಇರ್ಬೋದು, ಅರೆ ಸೇನಾ ಪಡೆಗಳಿಗೆ ಸೇರಿ ಆ ಮೂಲಕ ದೇಶ ಸೇವೆಯನ್ನ ಮಾಡಬೇಕು ಎನ್ನುವಂತ ಒಂದು ವಿನಂತಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ಲಿ. ಅದರ ಜೊತೆಗೆ ಇವರು ಕಂಡಿರುವಂತಹ ಎಲ್ಲ ಕನಸುಗಳು, ಹಾಕಿಕೊಂಡಿರುವಂತಹ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿ ಆಗ್ಲಿ ಎನ್ನುವಂತಹ ಹಾರೈಕೆ.
ಪೂಜಾರಿ ಅವರು ಮಾತನಾಡಿದಂತಹ ಮಾತುಗಳನ್ನ ಕೇಳಿದ್ವಿ. ಈ ನಡುವೆ ಅವರು ತಮ್ಮ ಕುಟುಂಬದ ಸಹಕಾರ, ತಾಯಿ ಮತ್ತು ಪತ್ನಿಯವರ ಒಂದು ಸಹಕಾರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸೊ ಈಗ ತಮ್ಮ ಪತಿಯ ಇಷ್ಟು ವರ್ಷಗಳ ದೇಶ ಸೇವೆ ಮತ್ತು ಅವರು ಕುಟುಂಬಕ್ಕಾಗಿ ಮಾಡಿರುವಂತಹ ತ್ಯಾಗದ ಬಗ್ಗೆ ಅವರ ಪತ್ನಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಈಗ ನಮ್ಮ ಜೊತೆಗೆ ಅವರ ಪತ್ನಿ ಭವಿತಾ ಅವರಿದ್ದಾರೆ. ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ ಅನ್ನೋದು. ನಮಸ್ತೆ ಮೇಡಮ್. ನಮಸ್ತೆ. ಈಗ ತಮ್ಮ ಪತಿ ಸುಂದರ ಪೂಜಾರಿ ಅವರು 34 ವರ್ಷಗಳ ಕಾಲ ಸುದೀರ್ಘ ದೇಶ ಸೇವೆ ಮಾಡಿದ್ದಾರೆ. ಈಗ ನಿವೃತ್ತಿ ಹೊಂದಿ ಬಂದಿದ್ದಾರೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂತ? ನಿವೃತ್ತಿ ಹೊಂದಿ ಬರ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಬಾರಿ ಬನ್ನಿ ಬನ್ನಿ ಅಂತ ಹೇಳಿ ಕೊನೆಗೆ ಈಗ ಅಂದ್ರೆ ತುಂಬಾ 34 ವರ್ಷ ಅಂತ ಹೇಳಿದ್ರೆ ಸುದೀರ್ಘ ಆಯ್ತು. ಈಗ ನಮ್ಮ ಮದುವೆಯಾಗಿ 19 ವರ್ಷ ಆಯ್ತು. ಸಾಕು ಅಂತೇಳಿ ಅಂದ್ರೆ ಬಟ್ ಅವರಿಗೆ ಬರ್ಲಿಕ್ಕೆ ಮನ್ಸಿಲ್ಲ. ಅಂದ್ರೆ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾವ ರೀತಿ ಅವರದೊಂದು ಕೆಲಸ ಇದೆ, ಅವರ ಡ್ಯೂಟಿ ಯಾವ ಸಿಸ್ಟಮ್ ಅಲ್ಲಿ ಇದೆ ಅದು ನಮಗೆ ಹೇಳ್ತಿರ್ಲಿಲ್ಲ ಯಾವತ್ತೂ ಕೂಡ. ಯಾವಾಗ ಹೇಳ್ತಿದ್ರು ತುಂಬಾ ಆರಾಮವಾಗಿ ನಗಡಿಕೊಂಡೇ ಮಾತಾಡುವವರು. ಏನ್ ಕಷ್ಟ ಈಗ ಏನಾದ್ರೂ ವಾರ್ಗಳೆಲ್ಲ ಪಾಕಿಸ್ತಾನ ಇಂಡಿಯಾ ವಾರ್ಗಳೆಲ್ಲ ಬರ್ತಾ ಇತ್ತು. ಅವಾಗ ಹೇಳುವಾಗ್ಲೂ ಏನಾದ್ರೂ ನಿಮಗೇನಾದ್ರೂ ಇನ್ಫಾರ್ಮೇಶನ್ ಉಂಟ ವಾರ ಆಗ್ತದ, ನಿಮಗೆ ಹೋಗ್ಲಿಕ್ಕೆ ಇರ್ತದ. ಲಾಸ್ಟ್ ಇಯರ್ ಅವರು ಛತ್ತೀಸ್ಗಢದಲ್ಲಿರುವಾಗ್ಲೂ ಕೂಡ ಹಾಗೆ. ಆಗ ತುಂಬಾ ಇದಿತ್ತಲ್ಲ, ಆಗ್ತದೆ ಅಂತೇಳಿ ಅವಾಗ ಬರ್ಲಿಕ್ಕೆ ಅಂದ್ರೆ ಊರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಆಗ ಹೇಳುವಾಗ್ಲೂ ಅವ್ರು ಹೇಳ್ತಿರ್ಲಿಲ್ಲ, ಯಾವುದೇ ವಿಷಯನೂ ನಮ್ಮಲ್ಲಿ ಹೇಳ್ತಿರ್ಲಿಲ್ಲ. ನಾವು ಅಷ್ಟೇ ನ್ಯೂಸ್ ನೋಡುದನ್ನೇ ಸ್ವಲ್ಪ ಕಡಿಮೆ ಮಾಡಿದ್ದು, ಬೇಡ ಅಂತೇಳಿ. ಅಂದ್ರೆ ಆ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರೆ ಅಂದ್ರೆ ಏನಾದ್ರೂ ಆಗ್ತದೆ ಎನ್ನುವುದನ್ನು ನಾನು ಯಾವತ್ತು ಮನಸ್ಸಿಗೆ ತಕೊಂಡವಳೆ ಅಲ್ಲ. ನಾನು ಅದನ್ನು ಯೋಚನೆಯೂ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಎಲ್ಲಿದ್ರೂ ಆಗ್ತದೆ, ಆ ಮೆಂಟಾಲಿಟಿಯಲ್ಲೇ ನಾನು ಬಂದವಳು. ಯಾಕಂದ್ರೆ ಮ್ಯಾರೇಜ್ ಆಗುವಾಗ್ಲೇ ಗೊತ್ತಿತ್ತು ನಾನು ಯಾರನ್ನು ಆರ್ಮಿಯವರನ್ನೇ ಆಗ್ತಾ ಇರುವಂತದ್ದು ಎನ್ನುವುದು ಫಿಕ್ಸ್ ಆಗಿದ್ದೆ ನಾನು. ಅದ್ರ ಬಗ್ಗೆ ಯಾವತ್ತೂ ಹೆದರಿಕೆ ಇರ್ಲಿಲ್ಲ. ಬಟ್ ಏನೋ ಒಂದು ಎಷ್ಟು ಹೊರಗಡೆ ತೋರಿಸ್ಕೊಂಡ್ರು ಕೂಡ ಒಳಗಡೆ ನನ್ನ ಮಕ್ಕಳಿಗೆ ಆನ್ಸರ್ ಮಾಡ್ಬೇಕಾಗ್ತಿತ್ತು. ಅದ ಕಾರಣ ಸ್ವಲ್ಪ ನಾನು ನ್ಯೂಸ್ ನೋಡಿದ್ರೆ ಮಕ್ಕಳು ನೋಡ್ತಾರೆ, ಬೇಡ ಅಂತೇಳಿ ನ್ಯೂಸ್ ನೋಡುದನ್ನೇ, ನಮ್ಮ ಮನೆಯಲ್ಲಿ ನ್ಯೂಸ್ ಆಗ್ತಾನೆ ಇರ್ಲಿಲ್ಲ, ಟಿವಿ ನೋಡುದನ್ನೇ ಇದು ಮಾಡ್ತಾ ಇರ್ಲಿಲ್ಲ. ಬಟ್ ಅವರು ಯಾವತ್ತೂ ಕೂಡ ನಂಗೆ ಹೇಗಾಗ್ತದೆ ಅಲ್ಲಿ ಡ್ಯೂಟಿ, ಇವಾಗ ಕೂಡ ನಮ್ಮ ಜೊತೆ ಅದನ್ನು ಚರ್ಚಿಸುವುದಿಲ್ಲ. ಫ್ಯಾಮಿಲಿ ಜೊತೆ ಈಗ ನಿಮ್ ಜೊತೆ ಹೇಳಿದಷ್ಟು ಕೂಡ ನಮ್ ಜೊತೆ ಮಾತಾಡುದಿಲ್ಲ ಅವರು. ಅಲ್ಲಿಯ ಬಗ್ಗೆ ಯಾವ್ದ್ರ ಬಗ್ಗೆನೂ ಹೇಳುದಿಲ್ಲ. ಸೊ ಎಲ್ಲವನ್ನು ಅವರಷ್ಟಕ್ಕೆ ಇಟ್ಟುಕೊಂಡು ಅಲ್ಲಿ ನಿಮಗೆ ಟೆನ್ಷನ್ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ. ಎಸ್, ಈಗ ಅಂದ್ರೆ ಮದುವೆ ವಿಚಾರವನ್ನು ಕೂಡ ಅವರು ಹೇಳಿದ್ರು. ಆ ಬಳಿಕ ಊರಿಗೆ ಬನ್ನಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಅವ್ರು ಕನ್ವಿನ್ಸ್ ಮಾಡಿ ಮತ್ತೆ ಆ ಮದುವೆ ನಂತರ ಕೂಡ ಬಹಳಷ್ಟು ವರ್ಷಗಳ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಮ್ಯಾನೇಜ್ ಮಾಡಿದ್ರೆ ನೀವು ಕೆಲಸವನ್ನ ಮಾಡಿಕೊಂಡು ಫ್ಯಾಮಿಲಿ ಮನೆ ಅದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ? ಮದುವೆಯ ಫಸ್ಟಿಗೆ ಪಪ್ಪ ಇದ್ರು, ತಂಗಿ ಇದ್ಲು ನನ್ನ ಜೊತೆಯಲ್ಲಿ. ಅವಾಗ ಮನೆಯ ಬಗ್ಗೆ ನಂಗೆ ಮಗುವಿನ ಅಂದ್ರೆ ಮಗಳ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದದ್ದು. ಅವಾಗ ನಮಗೆ ಅಷ್ಟು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದಂತಹ ಶಾಲೆಯಲ್ಲಿ ಸಪೋರ್ಟ್ ತುಂಬಾ ಇತ್ತು. ನಾನೀಗ ಬೆಳಿಗ್ಗೆ ಲೇಟ್ ಆಗಿ ಸ್ವಲ್ಪ ಹೋದ್ರು ಕೂಡ ಯಾರೇನ್ ಮಾಡ್ತಿರ್ಲಿಲ್ಲ, ಪೀರಿಯಡ್ ಅಡ್ಜಸ್ಟ್ ಮಾಡ್ಕೊಂಡು ಟೀಚರ್ಸ್ನವರಾಗಿರ್ಬೋದು, ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮಗೆ ಏನು ಸಮಸ್ಯೆ ಮಾಡ್ತಿರ್ಲಿಲ್ಲ, ಫುಲ್ ಅಡ್ಜಸ್ಟ್ ಆಗ್ತಾ ಇದ್ರು. ಮನೆಯಲ್ಲಿ ಕೂಡ ನಂಗೆ ತಂಗಿ, ನನ್ನ ಅಪ್ಪ ಯಾವುದೇ ಒಂದು ಕಷ್ಟ ಅಂದ್ರೆ ಅವರು ಕಂಪ್ಲೀಟ್ ಆಗಿ ನೋಡ್ತಾ ಇದ್ರು. ನಾನೀಗ ಬೆಳಿಗ್ಗೆ ಹೋದ್ರೆ ಸಂಜೆ 6 ಗಂಟೆಗೆ ಬಂದರೂ ಕೂಡ ಮನೆಯ ಬಗ್ಗೆ ಯೋಚನೆ ಇರಲಿಲ್ಲ. ಆ ರೀತಿಯಾದಂತಹ ಸಪೋರ್ಟ್ ನನ್ನ ಫ್ಯಾಮಿಲಿಯಿಂದ ಇತ್ತು. ಅವಳ ಮದುವೆ ಆದ ನಂತರ ಕೂಡ ಹಾಗೆ ಮೈದುನನ ಮನೆಯವರಾಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಅಂದ್ರೆ ನಾನು ಕೂಡ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಅಮ್ಮನನ್ನು ಕಳ್ಕೊಂಡ ಕಾರಣ ನನ್ನ ಮಾವಂದಿರು ಸಪೋರ್ಟ್ ಮಾಡ್ತಾ ಇದ್ರು ನನಗೆ. ಆದ ಕಾರಣ ಮತ್ತೆ ಕೂಡ ನಮಗೆ ಯಾವುದೇ ಸಮಸ್ಯೆಗಳು ಆಗ್ತವೆ ಫ್ಯಾಮಿಲಿಯಿಂದ, ನನ್ನ ಅಮ್ಮನ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇತ್ತು. ಅದೇ ರೀತಿ ಹಸ್ಬೆಂಡ್ ಮನೆಯಲ್ಲಿ ಕೂಡ ಈಗ ಮೈದುನವರು ಇದ್ರು ಕೂಡ ಅವರು ಬಂದು ನಮ್ಮನ್ನ ಏನಾದ್ರು ಫಂಕ್ಷನ್ ಇದ್ರೆ ಕರ್ಕೊಂಡು ಹೋಗುವಂಥದ್ದು. ಅವರು ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಮಕ್ಕಳೇನಾದ್ರು ಹಠ ಹಿಡಿದ್ರೆ ಬರ್ಬೇಕು ಅಂತ ಹೇಳಿ, ಆದ್ರೆ ಚಿಕ್ಕಪ್ಪನ ಜೊತೆ ಸ್ವಲ್ಪ ಜಾಸ್ತಿ ಇತ್ತು, ಸಣ್ಣದಿರುವಾಗ ಸ್ವಲ್ಪ ಹಠ ಇತ್ತು. ಅವಾಗ ಕರೆದ್ರೆ ಅವ್ರು ಬರ್ತಾ ಇದ್ರು. ಎಷ್ಟು ರಾತ್ರಿ ಆದ್ರೂ ಕೂಡ ಫೋನ್ ಮಾಡಿದ ಕೂಡಲೇ ಬಂದು ಮಾಡ್ತಾ ಇದ್ರು. ಆದ ಕಾರಣ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಸಮಸ್ಯೆ ಅಂತ ಹೇಳ್ಕೊಂಡು. ಮಕ್ಕಳನ್ನು ಕಂಪ್ಲೀಟ್ ಮನೆಯಲ್ಲಿ ನೋಡ್ಕೊಳ್ಳೋರು ಇರುವಾಗ ಸಮಸ್ಯೆ ನನ್ನ ಕೆಲಸಕ್ಕೆ ಮತ್ತು ಮನೆಯ ಇದಕ್ಕೆ ಫ್ಯಾಮಿಲಿ ಯಾವತ್ತೂ ಕೂಡ ನಂಗೆ ಸಮಸ್ಯೆ ಅಂತ ಅಷ್ಟು ಅನಿಸ್ಲೇ ಇಲ್ಲ. ಸೊ ಈಗ ರಿಟೈರ್ಡ್ ಆಗಿ ಬಂದಿದ್ದಾರೆ. ಸೊ ಮುಂದಕ್ಕೆ ಒಂದಷ್ಟು ಪ್ಲಾನ್ಸ್ ಇದೆ ಅವ್ರದ್ದು ಕೂಡ. ಸೊ ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು, ಅಥವಾ ನಿಮ್ಮ ಒಂದು ಪ್ಲಾನ್ಸ್ ಏನಾದ್ರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಅವ್ರು ಏನು ಯೋಚನೆ ಮಾಡ್ತಾರೆ ಆ ಪ್ಲಾನ್ ಅಲ್ಲೇ ಅವ್ರು ನಡೀತಾರೆ. ನೀವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಂದೇನಿಲ್ಲ. ಅಂದ್ರೆ ಅಲ್ಲಿ ಕೆಲಸ ಮಾಡಿರುವವರಿಗೆ ಇನ್ನು ಮುಂದೆ ಹೇಗೆ ಮಾಡ್ಬೇಕು ಎನ್ನುವುದು ಅವರಿಗೆ ಗೊತ್ತಿರ್ತದಲ್ಲ,
ಹಾಗೆ ಅವ್ರು ಏನು ಮಾಡಬೇಕು ಅಂದರೆ ಅವರಿಗೆ ಮೊದಲಿಂದ ಆಸೆ ಇದ್ದದ್ದು ಕೃಷಿ ಮಾಡಬೇಕು ಅಂತೇಳಿ. ಆ ಕಾರಣಕ್ಕಾಗಿ ನಾವೀಗ ಕೃಷಿ ಮಾಡಿರುವಂಥದ್ದು. ಅದನ್ನು ಮುಂದುವರಿಸಿಕೊಂಡು ಹೆಚ್ಚಿನ ಅಂಶ ಅವರು ಕೃಷಿಯಲ್ಲೇ ಮುಂದುವರಿತಾರೆ ಅಂತ ಅನಿಸ್ತದೆ ನನಗೆ. ಹೊರಗಡೆ ಇನ್ನೂ ಜಾಬಿಗೆ ಹೋಗ್ಲಿಕ್ಕಿಲ್ಲ. ಆದ ಕಾರಣ ಅದನ್ನು ಅವರು ಏನು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ. ಸೊ ನೀವೇನಾದರೂ ಸ್ಪೆಷಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ ಈ ಸಂದರ್ಭದಲ್ಲಿ? ಬಹುಶಃ ನೀವು ನೇರವಾಗಿ ಅವರಿಗೆ ಹೇಳಲಿಕ್ಕೆ ಆಗದೇ ಇರುವಂಥದ್ದು ಏನಾದರೂ ಹೇಳಬೇಕು ಅಂತ ಇದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ವಿಷಯಗಳು ಏನಿದ್ರು ನಾವು ನೇರ ಮಾತಾಡ್ಕೊಳ್ತೇವೆ ಅವ್ರ ಜೊತೆನೆ. ಹಾಗೆ ಹೇಳದೇ ಇರುವ ಸ್ಪೆಷಲ್ ಆಗಿ ಏನಂತ ಹೇಳುವಂಥದ್ದು ಇದ್ರೆ ಇನ್ನು ಅಂದ್ರೆ ಇಷ್ಟು ಅಂದ್ರೆ ಅಲ್ಲಿ ಅವರಿಗೂ ಕೂಡ ಜಂಜಾಟಗಳು ಇತ್ತು. ಫ್ಯಾಮಿಲಿಯನ್ನು ಬಿಟ್ಟು ಎದುರು ಎಷ್ಟು ನಾನು ಸ್ಟ್ರಾಂಗ್ ಇದ್ದೇನೆ, ನಾನು ಆರ್ಮಿ ಮ್ಯಾನ್ ಅಂತ ತೋರಿಸ್ಕೊಂಡ್ರು ಕೂಡ ಮನಸ್ಸಿನ ಒಳಗಡೆಯಿಂದ ಅಂದ್ರೆ ತುಂಬಾ ಈಗ ಲೈಫ್ ಎಂಜಾಯ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಸಫರ್ ಮಾಡ್ಕೊಂಡಿದ್ದಾರೆ ಅವರು. ಇನ್ನಾದ್ರೂ ಕೂಡ ಆ ಸಂತೋಷವನ್ನೆಲ್ಲ ಇನ್ನು ಮುಂದಿನ ಜೀವನದಲ್ಲಿ ಅವರ ಏನು ಯಾವುದ್ರಲ್ಲಿ ಅವರಿಗೆ ಸಂತೋಷ ಇದೆ ಆ ಸಂತೋಷವನ್ನು ಆ ಫೀಲ್ಡ್ ಅಲ್ಲಿ ಅವರು ಪಡ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು ಅಷ್ಟೇ. ಎಸ್, ಥ್ಯಾಂಕ್ ಯು ಮೇಡಮ್ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಎಸ್, ಇದು ಸುಂದರ ಪೂಜಾರಿ ಅವರ ಪತ್ನಿ ಭವಿತಾ ಅವರು ತಮ್ಮ ಪತಿಯ ಬಗ್ಗೆ ಹೇಳಿಕೊಂಡಿರುವಂಥ ಒಂದಷ್ಟು ವಿಚಾರಗಳು. ಸೊ ಇಬ್ಬರು ಕೂಡ ಬಹಳಷ್ಟು ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ, ಒಂದಷ್ಟು ಯೋಜನೆಗಳಿದೆ, ಅವೆಲ್ಲವೂ ಕೂಡ ಯಶಸ್ವಿಯಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಕಾರ್ತಿಕ್ ಕರ್ಕೆರ, ಕೈಪಂಗಳದೋಳ ಮತ್ತು ಉಮೇಶ್ ಮಿತ್ತಡ್ಗೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.